ಸನ್ಮಾನ ಸ್ವೀಕರಿಸಿ ಎಲ್ಲರ ಅನಿಸಿಕೆಯನ್ನು ಆಲಿಸಿದ ಸೇವಾ ನಿವೃತ್ತಿಯನ್ನು ಹೊಂದಿರುವ ತೆರೆಸಾ ಮೇಡಮ್ ಅವರ 9 ವರ್ಷಗಳ ಆಡಳಿತದ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮೇಡಮ್, ಈಗ ತಮಗಾಗಿ ಅವಕಾಶ. ಎಲ್ಲರಿಗೂ ನಮಸ್ಕಾರ. ಸೇವಾ ನಿವೃತ್ತಿಗೊಳ್ಳುತ್ತಿರುವ ನಮ್ಮ ಮುಖ್ಯ ಗುರುಗಳು ತೆರೆಸಾ ಮುಸ್ಲಿಕರ ಇವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಬೇಸರದ ಸಂಗತಿ, ಯಾಕೆಂದರೆ ಇವತ್ತು ಅವರು ಬೀಳ್ಕೊಡುಗೆ ಆಗಿ ಹೋಗ್ತಾ ಇದ್ದಾರೆ. ನನಗೆ ತುಂಬ ಒಂದು 7 ವರ್ಷದಿಂದ ಅವರ ಆತ್ಮೀಯರಾಗಿದ್ದರು. ಈಗಲೂ ತುಂಬ ಆತ್ಮೀಯರಾಗೇ ಇದ್ದಾರೆ. ಇನ್ನು ಮಾತಾಡಲಿಕ್ಕೆ ಏನು ಗೊತ್ತಾಗ್ತಾ ಇಲ್ಲ. ನಾನು ಕೂಡ ಈ ಶಾಲೆ ಹಳೆ ವಿದ್ಯಾರ್ಥಿ. ನನ್ನ ಮಗಳನ್ನು ಈ ಶಾಲೆಗೆ 7ನೇ ತರಗತಿ ತನಕ ನಾನು ಅವಳನ್ನು ಶಾಲೆಗೆ ಹಾಕಿದ್ದೆ. ತುಂಬ ಒಂದು 3ನೇ ಕ್ಲಾಸ್ ತನಕ ಅವಳಿಗೆ ಯಾವ ಇದು ಎಂಥ ಬರವಣಿಗೆಯಲ್ಲೂ ಆಗಲಿ ಓದಲಿಕ್ಕಾಗಲಿ ಅವಳಿಗೆ ಯಾವುದು ಬರ್ತಾ ಇರಲಿಲ್ಲ. ಆದರೂ ತುಂಬ ಕಷ್ಟಪಟ್ಟು ಎಲ್ಲ ಟೀಚರ್ಸ್ ಸೇರಿ ಅವಳಿಗೆ ತುಂಬ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು 7th ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾಳೆ ಅಂತ ಹೇಳಿಕೊಳ್ಳುವುದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಆದರೆ ಈಗ ನಮ್ಮ ಮೇಡಮ್ ಅವರು ನಿವೃತ್ತಿಗೊಳ್ಳುವ ಕಾರಣ ತುಂಬ ಬೇಸರವೂ ಇದೆ. ಇನ್ನು ಮುಂದೆ ಬರುವಂಥ ಪ್ರಭಾರ ಮುಖ್ಯ ಗುರುಗಳು ಕೂಡ ಈ ಶಾಲೆಯಲ್ಲಿ ಅವರ ಹಾಗೆ ಸೇವೆ ಸಲ್ಲಿಸಿ ಮುಂದಿನ ಈ ಶಾಲಾ ಅಭಿವೃದ್ಧಿಯನ್ನು ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸುತ್ತಾ ನನ್ನ ಒಂದೆರಡು ಮಾತನ್ನು ಕೊನೆಗೊಳಿಸುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಮೀನಾಕ್ಷಿ ಮೇಡಮ್. ಈಗ ಆಶಾ ಕಾರ್ಯಕರ್ತೆ ಶ್ರೀಮತಿ ವೇದಾವತಿ ಅವರು ನನಗೆ 1 ನಿಮಿಷ ಅವಕಾಶ ಕೊಡಿ ಅನ್ನುವಂಥ ವಿನಂತಿಯನ್ನು ಮಾಡಿದ್ದಾರೆ. ಮೇಡಮ್, ತಮಗಾಗಿ ಅವಕಾಶ. ಎಲ್ಲರಿಗೂ ಬೀಳ್ಕೊಡುಗೆ ಸಮಾರಂಭದ ಅಭಿನಂದನೆಗಳು ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ಮೇಡಮ್ರವರಿಗೆ ಬೀಳ್ಕೊಡುಗೆ ಸಮಾರಂಭ. ಒಂದಿಷ್ಟು ಮಾತಾಡಬೇಕು. ನಾನು ಹಿಂದೆ ಕೂತ್ಕೊಂಡು ಆಗದಿಂದ ಆಲೋಚನೆ ಮಾಡ್ತಾ ಇದ್ರೆ ಎಲ್ಲರೂ ಮಾತಾಡಿ ಆಗಲಿ ಅಂತ ಹೇಳಿ ನನಗೆ ತುಂಬ ಅಂದರೆ ಅವರು ಪ್ರಥಮಕ್ಕೆ ಇಲ್ಲಿ ಗೇಟಿನ ಪಕ್ಕ ಪ್ರಥಮಕ್ಕೆ ಸಿಕ್ಕಿದೆ ನಾನು ಅಂತ ಅನಿಸ್ತದೆ. ಅವರು ಸಂಜೆ ಹೊತ್ತಿಗೆ ಬಂದಾಗ ನಾನು ಇಲ್ಲಿ SDMCಯ ಸದಸ್ಯೆ ಉಪಾಧ್ಯಕ್ಷರಾಗಿದ್ದೆ. ಪ್ರಥಮಕ್ಕೆ ನಾನು ಅವರ ಮುಖ ಪರಿಚಯದಾಗನಿಂದಲೇ ನನಗೆ ತುಂಬ ಖುಷಿ ಆಯಿತು. ಅನಂತರ ಹೇಳುತ್ತಂದ್ರೆ ಎಂತಂದ್ರೆ ನನ್ನ 2ನೇ ಮಗ ಅಂದರೆ ಇಲ್ಲಿ ಸ್ಕೂಲ್ ಡೇಯಲ್ಲಿ ಒಂದು ಸಮೂಹ ನೃತ್ಯ ಮಾಡು ಅಂತ ಹೇಳಿ ಅವನಿಗೆ ಒತ್ತಾಯ ಪೂರ್ವಕವಾಗಿ ಮಾಡಿಸಿದ್ರು. ಆ ಮುಖಾಂತರ ಅವನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೆಹಲಿಯಲ್ಲಿ 1 ತಿಂಗಳವರೆಗೆ ಒಂದು ಸಮೂಹ ನೃತ್ಯದಲ್ಲಿ ಭಾಗವಹಿಸಿದ್ದು ಅಂತ ಹೇಳಿದ್ರೆ ಅದು ಈ ಮುಖ್ಯ ಶಿಕ್ಷಕರಿಗೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ನಾನು ಹಿಂದೆ ಕೂತ್ಕೊಂಡು ಹೇಳ್ತಾ ಇದ್ದೆ, ಆಗಾಗ ನನಗೆ ಹೇಳಬೇಕು ಅಂತ ಅನಿಸ್ತದೆ. ಆದರೆ ಎಲ್ಲರೂ ಹೇಳಿದ್ರಲ್ಲ, ಇನ್ನು ನಾನೇನು ಹೇಳ್ತೇನೆ ಅಂತ. ಆದರೆ ಅದನ್ನ ಇವತ್ತು ನಾನು ಯಾಕೆ ಉಲ್ಲೇಖಿಸ್ತೇನೆ ಅಂತ ಹೇಳಿದ್ರೆ, ಆ ಸ್ಥಾನ ಇನ್ನು ಮುಂದೆ ನಮಗೆ ಅದನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿಲ್ಲ. ಅಂದ್ರೆ ಆ ಶಿಕ್ಷಕರಿಂದ ನನ್ನ ಮಗನಿಗೆ ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ದೆಹಲಿಯಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿ ಇಡೀ ಎಲ್ಲರೂ ಗುರುತಿಸುವಂತಹ ಕಾರ್ಯಕ್ರಮ ಆಗಿದೆ ಅಂತ ಹೇಳಿದ್ರೆ ಈ ಮುಖ್ಯ ಶಿಕ್ಷಕರಿಂದ. ಇದು ಮೇಡಮ್ ನನಗೆ ಯಾವತ್ತೂ ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಅನುಭವ. ಇನ್ನು ಮುಂದೆಯೂ ನಿಮ್ಮ ಸಹಕಾರ ಯಾವತ್ತೂ ಇರಲಿ. ಕಂಡಲ್ಲಿ ಮಾತಾಡುವ ಒಂದು ಇದನ್ನ ನಾನು ಇಟ್ಕೊಳ್ತೇನೆ. ನಿಮ್ಮನ್ನು ಯಾವಾಗಲೂ ಗುರುತಿಸ್ತೇನೆ ಅಂತ ಹೇಳಿ ಅವಕಾಶಕ್ಕಾಗಿ ವಂದನೆಗಳು ಮೇಡಮ್. ಧನ್ಯವಾದಗಳು ವೇದಾ ಮೇಡಮ್. ಮುಂದೆ ತೆರೆಸಾ ಮೇಡಮ್ಗಾಗಿ ಅವಕಾಶ. ತನ್ನ 9 ವರ್ಷದ ಆಡಳಿತದ ಎಲ್ಲ ಅನಿಸಿಕೆಗಳನ್ನು ಮನದಾಳದ ಮಾತುಗಳಿಗಾಗಿ ಅವಕಾಶ. ನನ್ನ ವಯೋನಿವೃತ್ತಿಯ ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಸಭೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ SDMC ಅಧ್ಯಕ್ಷರೇ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೇ, ನಮ್ಮ SDMCಯ ನಾಮನಿರ್ದೇಶಿತ ಸದಸ್ಯೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯೆ ಪುಷ್ಪಲತಾ ಮೇಡಮ್ರವರೇ,
ನಮ್ಮ STMCಯ ಒಂದು ಕ್ರಿಯಾಶೀಲ ಸದಸ್ಯ ಹಾಗೂ ಹೈಸ್ಕೂಲಿನ ಕಾರ್ಯಾಧ್ಯಕ್ಷ ಹಾಗೂ ಅರಿಯಡ್ಕ ಶಾಲೆಯ 3 ದೋಣಿಗಳಲ್ಲಿ ಕಾಲಿಟ್ಟಿದ್ದಾರೆ. ಯಾವುದು ಯಾವಾಗ ಮುಳುಗ್ತದೆ ಗೊತ್ತಿಲ್ಲ, ಮುಳುಗ್ಲಿಕ್ಕಿಲ್ಲ, ಅಷ್ಟು ಸಾಮರ್ಥ್ಯ ಅವರಲ್ಲಿದೆ. ಆಲ್ ದಿ ಬೆಸ್ಟ್ ಸರ್. ಮತ್ತು ವೇದಿಕೆಯ ಮುಂಭಾಗದಲ್ಲಿ ಅನೇಕರು, ನಾನು ಯೋಚಿಸ್ತಿದ್ದೆ ಇನ್ನು ಏನಿಲ್ಲ, ಮುಗಿಯಿತು, ಒಂದು ನೀರಸ ಭಾವನೆ ಬಂದಿತ್ತು ನನಗೆ ನಿನ್ನೆ. ಒಂಥರ ಟೆನ್ಷನಲ್ಲಿ ನಾನಿದ್ದೆ, ಇನ್ನು ಏನಿದ್ರು ಮುಗೀತಲ್ಲ ಅಂತ ಹೇಳಿಕೊಂಡು. ಮತ್ತು ನನಗೆ ಮೊನ್ನೆ ಈ ಆಫೀಸಿಗೆ ಹೋದಾಗ ಹೇಳಿದರು ರಾಜ್ಯ ಪ್ರಶಸ್ತಿಗೆ ಹಾಕಿ ಮೇಡಮ್ ಅಂತ ಹೇಳಿಕೊಂಡು. ರಾಜ್ಯ ಪ್ರಶಸ್ತಿ ಅಲ್ಲ, ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದಷ್ಟು ಇವತ್ತು ಸಂತೋಷವಾಗಿದೆ ನನಗೆ. ಇನ್ನು ಯಾವ ಪ್ರಶಸ್ತಿಗಳೂ ಬೇಡ, ಒಂದು ಒಳ್ಳೆಯ ಆರೋಗ್ಯ ಮತ್ತು ಸುಖ ನೆಮ್ಮದಿ ನನಗೆ ಆಲ್ರೆಡಿ ಸಿಕ್ಕಿದೆ. ಇನ್ನು ಮುಂದೆ ಆರೋಗ್ಯದಲ್ಲಿ ಸ್ವಲ್ಪ ನನಗೆ ಏರುಪೇರಾಗಿದೆ, ಅದೊಂದು ನನಗೆ ಲಭಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ನನ್ನ ಆತ್ಮೀಯ ಶಿಕ್ಷಕ ವೃಂದ, ನಾನು ಏನು ಹೇಳಲಿಕ್ಕೆ ಹೋಗುವುದಿಲ್ಲ, ಸಮಯ ಮೀರಿದೆ. ಅವರ ಬಗ್ಗೆ ಅವರು ಹೇಳಿದ್ದಾರೆ ನಾವು ಹೇಗಿದ್ದೆವು ಅಂತ ಹೇಳಿಕೊಂಡು. ಮುಖ್ಯ ಗುರುಗಳಂದರೆ ಒಂದು ಬಾಸ್ ಅಲ್ಲ, ಅವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಬೇಕು ಮತ್ತು ಎಲ್ಲರಿಗಿಂತ ಲಾಸ್ಟ್ ಆಗಬೇಕು. ಆವಾಗ ಮಾತ್ರ ಒಂದು ಶಾಲೆ ಚೆನ್ನಾಗಿ ನಡೀತದೆ. ನಾವು ಕಮಾಂಡ್ ಕೊಟ್ಟು ಬಾಸಿಸಮ್ ಮಾಡಿದರೆ ಅಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯಗಳು ನಡೆಯುವುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನನ್ನ ಶಿಕ್ಷಕ ವೃಂದದವರು, ಈವನ್ ಮೊನ್ನೆ ಸೇರಿದ ಅತಿಥಿ ಶಿಕ್ಷಕರು ಕುಸುಮ ಮತ್ತು GPT ಇವರು, ನಮ್ಮ ಸ್ವಾತಿ, ಮತ್ತು ನನ್ನ 9 ವರ್ಷದಿಂದ ನನ್ನೊಟ್ಟಿಗೆ ಇದ್ದ ರಜನಿ ಮೇಡಮ್, ಪುಷ್ಪ ಮೇಡಮ್, ಮೇಬಲ್ ಮೇಡಮ್, ಮತ್ತು ಜಯಲತಾ ಮೇಡಮ್, ಮತ್ತು ಉಮಾ ಮೇಡಮ್ ಅನ್ನು ಖಂಡಿತ ಈ ಸಂದರ್ಭದಲ್ಲಿ ನೆನಪಿಸ್ತೇನೆ. ಅವರು ಬರ್ತಾರಂತ ನಾನು ಯೋಚಿಸಿದ್ದು, ಪಾಪ ಮೊನ್ನೆ ತಾನೇ ಬಂದು ಹೋಗಿದ್ದಾರೆ. ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳನ್ನು ವಂದಿಸುತ್ತಾ, ಹಾಗೆ ಈ 2 ಗಂಟೆ ಆಗಿದೆ, ಊಟದ ಹೊತ್ತು ಮೀರಿದೆ, ಆದರೂ ಒಂದು ತಾಳ್ಮೆಯಿಂದ ನೀವು ಇಷ್ಟು ಜನ ನನ್ನದೊಂದು ಮಾತಿಗೆ ನೀವು ಇಲ್ಲಿ ಕಾದು ಕುಳಿತಿದ್ದೀರಿ. ಏನು ಮಾತಾಡೋದು ಅಂತ ಗೊತ್ತಾಗೋದಿಲ್ಲ, ಯಾಕಂದರೆ ಹೇಳ್ತಾರೆ ತುಂಬ ಸಂತೋಷವಾದಾಗ ಪದಗಳೇ ಸಿಗುವುದಿಲ್ಲ. ಮತ್ತು ಮಕ್ಕಳಿಗೆ ಹಸಿವೆ ಆದಾಗೆ ನನಗೂ ಸ್ವಲ್ಪ ಹಸಿವೆ ಆಗಿದೆ, ಯಾಕೆಂದರೆ ಬೆಳಗಿನ ಟೆನ್ಷನ್ನಲ್ಲಿ ಅಷ್ಟೇನು ತಿನ್ನಲಿಕ್ಕೆ ಆಗಲಿಲ್ಲ. ಆಗದಿಂದ ನೀರು ಕುಡಿದು ಸಾಕಾಯಿತು. ಆದರೂ ಸಹ ನನ್ನ ರೋಟರಿ ಇಲೈಟ್ನಿಂದ ಅಧ್ಯಕ್ಷರಾದ ಆಸ್ಕರ್ ಸರ್ ಅವರ ಬಗ್ಗೆ ಇನ್ನೊಂದು ಸಭೆಯಲ್ಲಿ ನಾನು ಹೇಳ್ತೇನೆ. ಯಾಕೆಂದರೆ ನನಗೆ ಹೇಳಿದ್ದಾರೆ, ನೀವು ಇಲಾಖೆಯಿಂದ ಮಾತ್ರ ನಿವೃತ್ತಿ, ಸೇವಾ ಕಾರ್ಯದಲ್ಲಿ ನಿವೃತ್ತಿ ಅಲ್ಲ ಅಂತ ಹೇಳಿಕೊಂಡು. ನಾನು ಕೂತಲ್ಲೇ ಸ್ಕೆಚ್ ಹಾಕಿದ್ದೇನೆ, ಏನೆಲ್ಲ ಇನ್ನು ಮಾಡ್ಬೋದು ಈ ಶಾಲೆಗೆ, ಎಷ್ಟು ಸಂಘ ಸಂಸ್ಥೆಗಳನ್ನು ಬಳಸಿಕೊಳ್ಬೋದು, ಇನ್ನು ಎಷ್ಟು ಕೆಲಸಗಳು ಉಂಟು ಅಂತ ನನ್ನದು ಒಂದು ಪಟ್ಟಿ ರೆಡಿಯಾಗಿದೆ. ನನಗೆ ಅದನ್ನೆಲ್ಲ ಮುಗಿಸಿ ಹೋಗಲಿಕ್ಕೆ ಬೇಕಿತ್ತು, ಆದರೆ ಎಲ್ಲವೂ ನಾವು ಯೋಚಿಸಿದಾಗೆ ಆಗುವುದಿಲ್ಲ. ಸೊ ಇಲ್ಲಿ ಉಪಸ್ಥಿತರಿರುವ, ನಾನು ಯಾವಾಗಲೂ ಹೇಳೋದು, ನನ್ನ ಕುಟುಂಬದವರು, ನಮ್ಮ ನೆಂಟರು ಅಂತ ಪೋಷಕರಿಗೆ ಅಷ್ಟು ನಮ್ಮಲ್ಲಿ ಬಾಂಧವ್ಯ ಇತ್ತು. ಯಾಕೆಂದರೆ ನಾನು ಆಂಗ್ಲ ಮಾಧ್ಯಮದಲ್ಲಿ ಕೆಲಸ ಮಾಡಿದವಳು, ಅಲ್ಲಿ ಫಾಶ್ ಒಂಥರ ಪೇರೆಂಟ್ಸ್ ಇರ್ತಾರೆ. 8 ವರ್ಷ ನಾನು ದುಡಿದಿದ್ದೇನೆ ಅಲ್ಲಿ. ಒಂದು ಆಂಗ್ಲ ಮಾಧ್ಯಮದ ಒಂದು ಸ್ಥಿತಿಗತಿಗಳನ್ನು, ಮತ್ತು ನಾನು ಸರ್ಕಾರಿ ಶಾಲೆಗೆ ಬಂದಾಗ ಅಲ್ಲಿಯ ದುಃಖಸ್ಥಿತಿಗಳನ್ನು ನೋಡಿ ಕಂಡವಳು. ಆದರೆ ನನ್ನಲ್ಲಿ ಒಂದು ಹಂಬಲ ಇತ್ತು, ಏನೆಂದರೆ ಸರ್ಕಾರಿ ಶಾಲೆಯನ್ನು ಆಂಗ್ಲ ಮಾಧ್ಯಮ, ಯಾಕೆಂದರೆ ನಾನು ಹುಣಸೂರು ಮತ್ತು ಭಟ್ಕಳದಲ್ಲಿ ಹೇಗಿತ್ತು ಶಾಲೆಗಳನ್ನು ಆ ರೀತಿ ನಾನು ಬೆಳೆಸಬೇಕು, ಇಂಗ್ಲೀಷನ್ನು ಚೆನ್ನಾಗಿ ಕಲಿಸಬೇಕು. ಯಾಕೆಂದರೆ ಕೆಲವೊಮ್ಮೆ ನಾವು ನೋಡ್ತೇವೆ ಸರ್ಕಾರಿ ಶಾಲೆಯಿಂದ ಬೇರೆ ಶಾಲೆಗೆ ಹೋದಾಗ ಮಕ್ಕಳಿಗೆ ಸ್ವಲ್ಪ ಅಳುಕಾಗ್ತದೆ ಇಂಗ್ಲೀಷ್ನಲ್ಲಿ, ಅವರಿಗೆ ಗ್ರಾಮರ್ ಗೊತ್ತಿರೋದಿಲ್ಲ. ಅದೊಂದು ಕೊರತೆಯನ್ನು ಹೋಗಲಾಡಿಸಬೇಕು, ಮುಖ್ಯ ಒಂದು ಧ್ಯೇಯವನ್ನು ಇಟ್ಕೊಂಡು. ಮತ್ತು ನಮ್ಮ ಶಾಲೆ ಒಂಥರ ಹೈಟೆಕ್ ಆಗಬೇಕು, ಒಂಥರ ಮನೆಯಾಗೆ ಕುಟುಂಬದಾಗಿರಬೇಕು. ನಾನು ತುಂಬ ಶಾಲೆಗಳನ್ನ ನೋಡಿದ್ದೇನೆ, ಅಧ್ಯಕ್ಷರು ಸಹ ಹೇಳಿದರು. ಅಲ್ಲಿ ಒಂದು ಅವ್ಯವಸ್ಥೆಗಳು ನೋಡುವಾಗ ಒಂಥರ ಹೊಟ್ಟೆ ಉರಿತಿತ್ತು. ಯಾಕೆ ಈ ಥರ ಒಂದು ನಮ್ಮ ಸರ್ಕಾರಿ ಶಾಲೆಗಳು ಒಳ್ಳೆಯದಾಗಬೇಕು ಅಂತ ಒಂದು ಭಾವನೆಯಿಂದ ನಾನು ಸುಮಾರು 39 ವರ್ಷ ಇಲ್ಲಿ, 20 ವರ್ಷ ಪ್ರಭಾರ ಮುಖ್ಯ ಗುರುಗಳಾಗಿ, ಮತ್ತು 8 ವರ್ಷ ಆಂಗ್ಲ ಮಾಧ್ಯಮದಲ್ಲಿ ಇಂಗ್ಲೀಷ್ ಶಿಕ್ಷಕಿಯಾಗಿ, ಒಟ್ಟಿಗೆ 42 ವರ್ಷದ ಒಂದು ಸೇವೆ ಅಲ್ಲ, ನನಗೆ ಸರ್ಕಾರ ಸಂಬಳ ಕೊಟ್ಟಿದೆ, ಕರ್ತವ್ಯ ನಿರ್ವಹಿಸಿದ್ದೇನೆ. ಎಲ್ಲ ವೃತ್ತಿಗಳಿಗಿಂತ ಶ್ರೇಷ್ಠವಾದ ವೃತ್ತಿಯಾಗಿರುವ ಶಿಕ್ಷಕ ವೃತ್ತಿಯನ್ನು ಕರುಣಿಸಿದ ಭಗವಂತನಿಗೆ ಪ್ರಪ್ರಥಮವಾಗಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಸುದೀರ್ಘ ಸರ್ಕಾರಿ ಶಾಲೆಯಲ್ಲಿ 34 ವರ್ಷಗಳ ಸುದೀರ್ಘ ಕರ್ತವ್ಯವನ್ನು ನಿಭಾಯಿಸುವ ಶಕ್ತಿಯನ್ನು ನೀಡಿದ ಸರ್ವಶಕ್ತ ಭಗವಂತನಿಗೆ ನಾನು ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶಿಕ್ಷಕ ವೃತ್ತಿಯಿಂದ
ಲಭಿಸಿದ ಉತ್ತಮ ಸಂಬಳ ಮತ್ತು ಇತರ ಸೌಲಭ್ಯಗಳಿಂದ ನನಗೆ ಒಳ್ಳೆಯ ಬಾಳು, ಕೌಟುಂಬಿಕ ಜೀವನ, ಸುಖ ನೆಮ್ಮದಿಗಳು ಲಭಿಸಿದ್ದು ಇಂದು ನಾನು ಸಂತೃಪ್ತ ಬದುಕನ್ನು, ಕೆಲವರೆಲ್ಲ ಹೇಳಿದರೆ, ಸಾಗಿಸುತ್ತಿದ್ದೇನೆ. ಇದಕ್ಕೆ ಕಾರಣ ನನಗೆ ಉದ್ಯೋಗ ನೀಡಿದ ಘನ ಸರ್ಕಾರಕ್ಕೂ ಹಾಗೂ ನನ್ನ ಅಚ್ಚುಮೆಚ್ಚಿನ ಶಿಕ್ಷಣ ಇಲಾಖೆ ಮತ್ತು ಎಲ್ಲ ಗೌರವಾನ್ವಿತ ಅಧಿಕಾರಿಗಳಿಗೆ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ಕೇವಲ 5 ವರ್ಷ ಸಹಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿದ್ದು, 29 ವರ್ಷ ಮುಖ್ಯ ಗುರುಗಳಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ. ತಾವೆಲ್ಲ ಹೇಳಿದಿರಿ, ಅಷ್ಟು ಸುಲಭವಾದ ಕೆಲಸ ಅಲ್ಲ. ಒಂದು ಮುಖ್ಯ ಗುರುಗಳಾದವರಿಗೆ ಒಂದು 2-3 ವರ್ಷ ಆಗುವಾಗಲೇ ತುಂಬ ಟೆನ್ಷನ್ ಆಗ್ತದೆ. ಯಾಕೆಂದರೆ ನಾವು ಎಲ್ಲವನ್ನು ಎಲ್ಲರಲ್ಲಿ ಹಂಚಿಕೊಳ್ಳಿಕ್ಕೆ ಆಗೋದಿಲ್ಲ, ಕಾರ್ಯಕ್ರಮ ನಿಭಾಯಿಸಬೇಕು ಅಂತೂ. ಮತ್ತು ನಾನು ಸ್ವಲ್ಪ ಬಡ ಕುಟುಂಬದಿಂದ ಬಂದವಳು. ನಾನು ಬರುವಾಗ ನಮ್ಮ ಮನೆಯವರು ಬಾಡಿಗೆ ಮನೆಯಲ್ಲಿದ್ದರು, ಒಂದು ಸ್ವಂತ ಮನೆ ಇರಲಿಲ್ಲ. ಮತ್ತು ಅವರೊಂದು ನನ್ನನ್ನು ಚಿನ್ನದ ಮೊಟ್ಟೆ ಇಡುವ ಕೋಳಿ ಅಂತ ಹೇಳಿಕೊಂಡು, ನಾನಾಗ ಸಪೂರ ಇದ್ದೆ, ಅಷ್ಟು ನೋಡಲಿಕ್ಕೆ ಈಗ ಸಾಗಿ ಇದ್ದೇನೆ. ಆದರೆ ಅವರಲ್ಲಿ ಒಂದು ಉದ್ದೇಶ, ನನಗೆ ಒಂದು ಸ್ವಂತ ಮನೆ ಆಗಬೇಕು ಎಂಬ ಒಂದು ಆಸೆಯನ್ನು ಅವರು ಫಸ್ಟ್ ನೋಡುವಾಗ ವ್ಯಕ್ತಪಡಿಸಿದರು. ಅದಕ್ಕೆ ಸರಿಯಾಗಿ ನನಗೆ ಒಂದು ಒಳ್ಳೆಯ ಪತಿ ಮತ್ತು ನನಗೆ 2 ಮಕ್ಕಳು, ರಿಷಲ್ ಮತ್ತು ಆಶಲ್, ನಾವು ರೂಪೇಶ್ ಅಂತ ಹೇಳ್ತೇವೆ. ಕೆಲವೊಮ್ಮೆ ಅವರು ನನಗೆ ಹೇಳಿದುಂಟು, ಅಮ್ಮ ನೀನು ಚಾಪೆ ಇಟ್ಕೊಂಡು ಶಾಲೆಯಲ್ಲಿ ಹೋಗಿ ಮಲಗು, ಸಂಜಯನಗರದಲ್ಲಿ ಇರುವಾಗ ಹೇಳ್ತಿದ್ರು, ನೀನು ಮನೆಗೆ ಬರಬೇಡ. ಮತ್ತು ಮನೆಯಲ್ಲಿ ಏನಾದರೂ ಒಂದು ವಿಚಾರ ವಿನಿಮಯ ನಡೆಯುವಾಗ ನಾನು ಮಾತಾಡೋದು ಶಾಲೆ ಬಗ್ಗೆ, ಇವರೊಂದು ಬಂದರು ಶಾಲೆ ಬಗ್ಗೆ, ಇವರಿಗೆ ಬೇರೆ ವಿಷಯವೇ ಇಲ್ಲ ಅಂತ ಕೆಲವೊಮ್ಮೆ ಬೈಗಳನ್ನು ನಾನು ಕೇಳಿಕೊಂಡಿದ್ದೇನೆ. ಆದರೂ ವಿಶೇಷವಾಗಿ ನಾನು ನಿಜವಾಗಿ ಲಕ್ಕಿ. ಯಾಕೆಂದರೆ ನನಗೊಂದು ಒಳ್ಳೆಯ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ. ನನಗೆ ಸಣ್ಣದಿರುವಾಗ ತುಂಬ ಕಷ್ಟಗಳಿತ್ತು. ಮದುವೆ ಆದಮೇಲೆ ನಾನು ಸುಖ ಅಂತ ಕಂಡದ್ದು. ಸ್ವಂತ ಮನೆ ಮಾಡಿಕೊಂಡೆವು, ಕಾರು ಮಾಡಿಕೊಂಡು, ಮಕ್ಕಳಿಗೆ BE MTech ವರೆಗೆ ಒಂದು ಶಿಕ್ಷಣ ಕೊಡಿಸಿದ್ದೇವೆ. ಒಳ್ಳೆಯ ಕಂಪೆನಿಗಳಲ್ಲಿ ಒಂದು ಕೆಲಸದಲ್ಲಿದ್ದಾರೆ. ನನಗೆ ಮತ್ತೊಂದು ಆಸೆ ಇತ್ತು, ನಾನು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದೇನೆ ಅದರ ಫಲ ದೇವರು ಖಂಡಿತ ಕೊಡ್ತಾರೆ. ನನಗೊಂದು ಒಳ್ಳೆಯ ಎಜುಕೇಟೆಡ್ ಅಳಿಯ ಸಿಗಬೇಕಂತ ಇತ್ತು. ಯಾವುದೇ ದುರಭ್ಯಾಸ ಇಲ್ಲದ ಒಬ್ಬ ಒಳ್ಳೆಯ ಅಳಿಯ ಸಿಗಬೇಕಂತ ಹೇಳಿಕೊಂಡು ದೇವರು ನನ್ನ ಪ್ರಾರ್ಥನೆ ಆಲಿಸಿದ್ದಾರೆ. ನಿತಿನ್ ಅವರು ಅಗರ್ಭ ಶ್ರೀಮಂತರು, ಬೆಳ್ತಂಗಡಿಯಲ್ಲಿ, ಆದರೆ ಲಂಡನ್ನಲ್ಲಿ MS ಮಾಡಿಕೊಂಡಿದ್ದಾರೆ. ತುಂಬ ಸರಳ ವ್ಯಕ್ತಿತ್ವ, ಒಳ್ಳೆ ನಾಲೆಜ್ ಇದೆ. ನನ್ನ ಮಗಳನ್ನು ಹೂವಿನಾಗೆ ಅವರು ನೋಡಿಕೊಳ್ತಾರೆ. ಅದೇ ನನಗೆ ತುಂಬ ಸಂತೋಷ. ಹಾಗೆ ನಮ್ಮ ಕುಟುಂಬದ ಬಗ್ಗೆ ನಮ್ಮ ಮತ್ತೊಂದು ಬೇಸರದ ವಿಷಯ ಅಂದರೆ, 95 ವರ್ಷದ ಅತ್ತೆ ನಮ್ಮೊಟ್ಟಿಗೆ ಇದ್ದರು. ಸುಮಾರು 32 ವರ್ಷ ಆಯಿತು ಮದುವೆಯಾಗಿ. ಅವರು ನಮ್ಮೊಂದಿಗೆ ಇದ್ದರು. ಮೊನ್ನೆ ತಾನೇ ಅವರು 29 ತಾರೀಕಿಗೆ ಅವರು ತೀರಿಕೊಂಡ್ರು. ಆ ಒಂದು ಬೇಸರ ನಮ್ಮಲ್ಲಿ ಇದೆ, ನಮ್ಮ ಮನೆಯವರಲ್ಲಿ ಸಹ ಬೇಸರ ಇದೆ. ಯಾಕೆಂದರೆ ಅಮ್ಮನ ಸ್ಥಾನ ಶ್ರೇಷ್ಠವಾದುದು. ಅವರು ನಿಜವಾಗಿ ನನ್ನಲ್ಲಿ ಹೇಳಿದರು, ಇವತ್ತು ನಾನು ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಂತ. ನಾನು ಒತ್ತಾಯ ಮಾಡಿ ಕರ್ಕೊಂಡು ಬಂದದ್ದು ಒಳ್ಳೆಯದಾಯ್ತು. ಅವರಿಗೆ ಇನ್ನು ನನಗೆ ಮನೆಯಲ್ಲಿ ಎಲ್ಲ ನೀನು ಎಂಥದ್ದು ಹಾಗೆ ಹೇಳಲಿಕ್ಕಿಲ್ಲ. ಯಾಕೆಂದರೆ ಎಲ್ಲವನ್ನು ಇವತ್ತು ಬಹುಶಃ ರೆಕಾರ್ಡ್ ಮಾಡಿದ್ದಾರೆ ಮತ್ತು ಕೇಳಿದ್ದಾರೆ. ಆದ ಕಾರಣ ಸದ್ಯಕ್ಕೆ ನನಗೆ ಯಾವುದೇ ಒಂದು ಕಿರಿಕಿರಿ ಇರಲಿಕ್ಕಿಲ್ಲ. ಅಭಿನಂದನೆಗಳೇ ಇರ್ಬೋದು, ಬಹುಶಃ ಅವರಲ್ಲಿ ಕೂತಿದ್ದಾರೆ ಹೋಗಿ. ಸೊ ಹೀಗೆ ಮತ್ತು ಎಲ್ಲರೂ, ನಾನು ಕೆಲವೊಮ್ಮೆ ಕೆಲವು ಅಹಿತಕರ ಘಟನೆಗಳು ನಡೆದಾಗ ನಾನು ಯೋಚಿಸ್ತಿದ್ದೆ, ನಾನು ಎಲ್ಲಿ ತಪ್ಪಿದೆ, ನಾನೇನು ಮಾಡಲಿಲ್ವಾ, ಯಾಕೆ ನನಗೆ ಈ ಥರ ಕಷ್ಟಗಳು ಬರ್ತವೆ, ನನ್ನನ್ನು ಯಾಕೆ ಯಾರು ಅರ್ಥ ಮಾಡಿಕೊಳ್ಳೋದಿಲ್ಲ, ಆ ಥರ ಎಲ್ಲ ಕೆಲವೊಮ್ಮೆ ಯೋಚಿಸ್ತಿದ್ದೆ. ಆದರೆ ನನ್ನಲ್ಲಿ ಒಂದು ಅಭ್ಯಾಸ ಇದೆ, ನನಗೆ ಯಾವುದೇ ಒಂದು ಕಷ್ಟ ಬಂದಾಗ ನಾನು 1 ಗಂಟೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಚರ್ಚಲ್ಲಿ ಆಗಲಿ ಮನೆಯಲ್ಲಿ ಆಗಲಿ ಸುಮ್ಮನೆ ಕೂತ್ಕೊಂಡು ದೇವರಲ್ಲಿ ಕೇಳೋದು, ನಾನು ಎಲ್ಲಿ ತಪ್ಪಿದ್ದೇನೆ, ನನಗೆ ಮುಂದೆ ಏನಾಗಬೇಕು, ನನ್ನನ್ನೇ ನಾನು ಒಂಥರ ವಿಮರ್ಶೆ ಮಾಡಿಕೊಳ್ತೇನೆ. ಯಾಕೆಂದರೆ ನಾನು TCH ಆಗುವಾಗ ಅವರೊಂದು ಮಾತು ಹೇಳಿದರು, ಒಂದು ಸಿಸ್ಟರ್ ಮಾರಿ ಜೋಸ್ ಅಂತ ಹೇಳಿಕೊಂಡು, ಮೊದಲು ನೀನು ಏನಂತ ನಿನ್ನ ಕೆಪಾಸಿಟಿನ ತಿಳ್ಕೊ, ಮತ್ತೆ ಇತರರನ್ನು ನೀನು ಇದು ಮಾಡು, ಹೇಳು, ಇತರ ಬಗ್ಗೆ ಹೇಳು ಅಂತ ಹೇಳಿಕೊಂಡು. ಖಂಡಿತವಾಗಿ ನನಗೆ ನಾನು TCH ಅಲ್ಲಿ ಇರುವಾಗಲೇ ನನ್ನ ಈ ಒಂದು ಕೆಪಾಸಿಟಿ ಏನು, ಯಾಕೆಂದರೆ ನಾನು ಹೈಸ್ಕೂಲಲ್ಲಿ ಶಾಲಾ ನಾಯಕಿಯಾಗಿದ್ದೆ, SPL ಆಗಿದ್ದೆ. ಅದರ ನಂತರ TCH ಆಯಿತು, ಅಲ್ಲಿ ನಮಗೆ ಪಾಲಾಯಿತು. ಮನೆಯಲ್ಲಿ ಏನೂ ಇರಲಿಲ್ಲ, ಒಂದು ಮಣ್ಣಿನ ಮನೆ ಇತ್ತು. ನಾನು ಅಲ್ಲಿ ಹುಣಸೂರಲ್ಲಿ ಜಾಬಿಗೆ ಸೇರಿ ಎಕ್ಸ್ಟ್ರಾ ಟ್ಯೂಷನ್ ಕೊಟ್ಟು ನನ್ನ ಹಿಂದೆ 6 ಜನ ಮಕ್ಕಳಿದ್ರು, ಅವರಿಗೆಲ್ಲ ಒಳ್ಳೆ ಎಜುಕೇಷನ್ ಕೊಡಿಸಿದೆ, ಒಳ್ಳೆಯ ಮನೆ ಕಟ್ಟಿದೆ. ಎಲ್ಲ ಅಲ್ಲಿ ಏನೆಲ್ಲ ಸೌಕರ್ಯ ಬೇಕು 27 ವರ್ಷ ಆಗುವಾಗ ಎಲ್ಲ ಮುಗಿಸಿ ಕೊನೆಗೆ 15,000 ಒಂದು ಲೋನ್ ತೆಗೆದು, ಆಗ ನನಗೆ ಗೌರ್ಮೆಂಟ್ ಕೆಲಸ 27ಕ್ಕೆ ಸಿಕ್ಕಿತು. ಲೋನ್ ತೆಗೆದು ಮದುವೆ ಆದೆ. ನನ್ನ ಮದುವೆಗೆ ಅಮ್ಮ ಅಪ್ಪ ಒಂದು ಉಪ್ಪು ಸಮೇತ ಅವರು
ತಗೊಂಡು ಬರ್ಲಿಕ್ಕಿರಲಿಲ್ಲ. ಯಾಕೆಂದರೆ ಅಪ್ಪ ಅಮ್ಮನ ಒಂದು ಕಷ್ಟ ನನಗೆ ಗೊತ್ತಿದ್ದು. ನನ್ನ ಅಪ್ಪ ಮೇಸ್ತ್ರಿ ಆಗಿದ್ರು, ಅಮ್ಮ ನೀಜಿ ಕೆಲಸಕ್ಕೆ ಹೋಗ್ತಿದ್ರು, ಮನೆಯಲ್ಲಿ ಬಡತನ. ಆವಾಗ ನಾನು ಯೋಚಿಸ್ತಿದ್ದೆ, ಯಾವಾಗ ನಾನು ದೊಡ್ಡವಳಾಗ್ತೇನೆ, ಯಾವಾಗ ನನ್ನ ಮನೆಯನ್ನು ಒಳ್ಳೇದು ಮಾಡ್ತೇನೆ, ಯಾವಾಗ ನನ್ನ ಅಪ್ಪ ಅಮ್ಮನನ್ನು ನೋಡ್ಕೊಳ್ತೇನೆ ಅಂತ ಹೇಳಿಕೊಡು. ದೇವರು ಅದಕ್ಕೆ ಸರಿಯಾಗಿ ನನಗೆ ಒಂದು ಸರ್ಕಾರಿ ಕೆಲಸ ಕೊಟ್ಟಿದ್ದಾರೆ. ನನ್ನ ಕ್ಲಾಸಿನಲ್ಲಿ ಯಾವಾಗಲೂ ಮಕ್ಕಳಲ್ಲಿ ಹೇಳ್ತೇನೆ, ನನ್ನ ಬಾಲ್ಯವನ್ನು ಹಂಚಿಕೊಳ್ತಿದ್ದೆ ಅಲ್ವಾ ಮಕ್ಕಳೇ? ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೇವೆ. ಆದರೆ ಒಂದು ನಿಮಗೆ ಹೇಳ್ತೇನೆ ಮಕ್ಕಳೇ, ಚೆನ್ನಾಗಿ ಕಲಿತು ಒಂದು ಸರ್ಕಾರಿ ಸೇವೆ ಒಂದು ಸರ್ಕಾರಿ ಕೆಲಸ ಸಿಕ್ಕಿದರೆ ನೀವು ಯೋಚಿಸಿದ ಎಲ್ಲ ಕನಸುಗಳು ನನಸಾಗಿವೆ. ಇಲ್ಲದ್ರೆ ನಾನು ಒಂದು ಕಾರು ತಗೊಳ್ಳುವ ನನಗೆ ಖಂಡಿತ ಯಾಕೆಂದರೆ ಒಂದು ಮಲಗಲಿಕ್ಕೆ ಚಾಪೆ ಇರಲಿಲ್ಲ, ಒಂದು ದಿಂಬು ಇರಲಿಲ್ಲ, ಬಟ್ಟೆ ಎಲ್ಲ ಒಟ್ಟು ಮಾಡಿಕೊಂಡು ನಾವು ಕಟ್ಟು ಮಾಡಿಕೊಂಡು ಮಲಗ್ತಿದ್ದೆವು. ಅಂಥದ್ರಲ್ಲಿ ನಾವೀಗ ಈ ಸರ್ಕಾರಿ ಸಂಬಳದಿಂದ ಎಲ್ಲ ಮಕ್ಕಳಿಗೆ ಎಜುಕೇಷನ್, ಮನೆ 13 ಲಕ್ಷದ ಮನೆ ಕಟ್ಟಿದ್ದೇವೆ, ಬೇಕಾದ ಎಲ್ಲ ಸೌಲಭ್ಯಗಳು ಮಾಡಿಕೊಡಿದೆ. ಬಿಕಾಸ್ ಆಫ್ ನನಗೆ ಸರ್ಕಾರಿ ಕೆಲಸ ಸಿಕ್ಕಿದ ಕಾರಣ. ನನ್ನ ಯಜಮಾನರಿಗೆ ಸರ್ಕಾರಿ ಕೆಲಸ ಇಲ್ಲ, ಅವರು ಒಂದು ಎಲೆಕ್ಟ್ರಿಷಿಯನ್. ಆದರೆ ಅವರು ಒಂದು ನಿಷ್ಠಾವಂತ ಪ್ರಾಮಾಣಿಕ ಮನುಷ್ಯ. ಹೇಗೆ ಮತ್ತು ನಮಗೂ ಅವ್ರಿಗೂ ತುಂಬ ಟ್ಯಾಲಿ. ನಾನು ಏನು ಯೋಚಿಸ್ತೇನೆ, ಉದಾಹರಣೆಗೆ ನನಗೆ 2,000 ಕೊಡಬೇಕಂತ ಒಂದು ಮನಸ್ಸಿಗೆ ಬಂದರೆ ಅವರು ಹೇಳ್ತಾರೆ 4,000 ಕೊಡಬೇಕಂತ ಹೇಳಿಕೊಂಡು. ಅಂಥ ಒಂದು ನಮ್ಮಲ್ಲಿ ತುಂಬ ಸಾಮ್ಯತೆ ಇದೆ. ಮತ್ತು ಕೊಡುಗೈ ದಾನಿ, ನಾವು ತುಂಬ ಚರ್ಚುಗಳಿಗೆ ಮತ್ತು ಎಲ್ಲರಿಗೆ, ಫಾದರ್ ಆಗೋರಿಗೆ, ಬಡವರಿಗೆ ತುಂಬ ನಾನು ನನ್ನ ಸಂಬಳದಿಂದ ನಾನು ಕೊಟ್ಟಿದ್ದೇನೆ. ನನಗೆ ಒಂದು ತೃಪ್ತಿ ಇದೆ. ಅದರೆಲ್ಲದರ ಫಲ ಆ ಎಲ್ಲ ಕೊಡುಗೈ ದಾನಿ ಅಂತ ಒಬ್ಬರು ವಾಟ್ಸಪ್ಪಲ್ಲಿ ಸರ್ ಹಾಕಿದ್ದಾರೆ ಮೊನ್ನೆ ಇದರಲ್ಲಿ. ಬಹುಶಃ ನಾವು ಮಾಡಿದ ಒಳ್ಳೆಯ ಕೆಲಸಗಳ ಫಲ ಇವತ್ತು ನನಗೆ ಸಿಕ್ಕಿದೆ. ಇನ್ನು ನನಗೆ ಇಲ್ಲಿ ಕರಿಬೇಕು, ಕರೆಯದಿದ್ರೂ ತೊಂದರೆ ಇಲ್ಲ. ಆದರೆ ಒಂದು ನನ್ನ ಸಾಯುವವರೆಗೆ ಏನೆಲ್ಲ ಸಿಗಬೇಕು ಒಳ್ಳೆಯ ಮಾತುಗಳು, ನನ್ನ ಸಹೋದ್ಯೋಗಿ ಬಂಧುಗಳು, ನಮ್ಮ STMC ಅವರು, ನಮ್ಮ ಪೋಷಕರು, ನಮ್ಮ ಮಕ್ಕಳು ಸೂಪರ್. ನನಗೆ ಒಂದಿತ್ತು, ನಮ್ಮ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಸರ್ಕಾರಿ ಶಾಲೆಯಾಗಿ ಇರಬಾರ್ದು, ಅವರೊಂದು ಗೆಟಪ್ ಆಗಿರಬೇಕು. ಆ ಒಂದು ನೆಲೆಯಲ್ಲಿ ನಾವು ತುಂಬ ಪ್ರಯತ್ನ ಮಾಡಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ನನಗೆ ಶಿಕ್ಷಕರು ಹೇಳಿದರು, ಏನಾದರೂ ಒಂದು, ನಾನು ಇಲ್ಲಿ HM ಆಗಿರಲಿಲ್ಲ, ನನಗೆ ಕ್ಲಾಸ್ ರೂಮ್ ಅಂದರೆ ಇಷ್ಟ, ಕ್ಲಾಸ್ ರೂಮ್ ಟೀಚರ್ ಆಗಲಿಕ್ಕೆ ಇಷ್ಟ. ಮಕ್ಕಳು 1 ನಿಮಿಷ ಅಲ್ಲಿ ಸಮಯ ಹಾಳು ಮಾಡಿದ್ರೆ ಏನೋ ಒಂಥರ ಕಿರಿಕಿರಿ ಆಗ್ತಿತ್ತು. ಆದರೆ ನಾನು ಏನು ಮಾಡ್ತಿದ್ದೆ ಅಂದರೆ ಎಲ್ಲ ಕೆಲಸವನ್ನು ನಮ್ಮ ಶಿಕ್ಷಕರಿಗೆ ಹಂಚಿಕೊಟ್ಟು, ಅವರು ಸಹ ಹಾಗೆ ಏನಾದರೂ ಒಂದು ಮೀಟಿಂಗ್ ಆಗಿ ಬಂದ ಕೂಡಲೇ ಮೇಡಮ್ ಏನು ಹೇಳಿದ್ದಾರೆ, ಏನು ಮಾಡಲಿಕ್ಕೆ ಉಂಟು ಎಲ್ಲ ಹಂಚಿಕೊಂಡು 5-10 ನಿಮಿಷದಲ್ಲಿ ಅವರು ಕೆಲಸವನ್ನು ಮುಗಿಸಿಕೊಂಡು ನನಗೂ ಕ್ಲಾಸಿಗೆ ಹೋಗಲಿಕ್ಕೆ ಅನುಕೂಲ ಆಗ್ತಿತ್ತು. ಮತ್ತು ಅವರು ಸಹ ಅವರ ಪಾಠಗಳನ್ನು ಮಾಡ್ತಿದ್ರು. ಸೊ ನನ್ನ ಎಲ್ಲ ಶಿಕ್ಷಕ ಸಹೋದ್ಯೋಗಿ ಬಂಧುಗಳಿಗೆ ನಾನು ಅವರು ಹೇಳಿದ್ದಾರೆ, ನಮಗೆ ಒಂದು ಆದರ್ಶ ಏನಿಲ್ಲ, ನಮಗಿಂತ ಎಷ್ಟು ಆದರ್ಶ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಇದ್ದಾರೆ. ಆದರೆ ಸಹ ಏನೋ ನಿಮಗೆ ಇವತ್ತು ನೆಗೆಟಿವ್ ಏನು ಮಾತಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಹಾಗಂತಲ್ಲ, ನೀವು ಚೆನ್ನಾಗಿ ಮಾತಾಡಿದರೆ ನನಗೆ ಅನಿಸಿತು ನಾನು ಹಾಗೆ ಮಾಡಿದ್ದೇನೆ ಅಂತ ಹೇಳಿಕೊಂಡು. ಸೊ ನಿಮಗೆಲ್ಲರಿಗೂ ನಾನು ನನ್ನ ಬಗ್ಗೆ ಎಲ್ಲ ಅನಿಸಿಕೆ ವ್ಯಕ್ತಪಡಿಸಿದ ಮಕ್ಕಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ, STMC ಅಧ್ಯಕ್ಷರಿಗೆ ಮತ್ತು ನಿಕಟಪೂರ್ವ ಅಧ್ಯಕ್ಷರಿಗೆ ನಾನು ಮೊಟ್ಟ ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಯಲತಾ ಮೇಡಮ್, ಪುಷ್ಪ ಮೇಡಮ್, ಮೇಬಲ್ ಮೇಡಮ್, ರಜನಿ, ಉಮಾನಾಯ್ಕ, GPT, ಸ್ವಾತಿ, ಎಲ್ಲ ನಿಮ್ಮತ್ತೆ ಮೊನ್ನೆ ತಾನೇ ಒಬ್ಬರು ತರಬೇತಿಗೊಳ್ಳುವ ಒಂದು ಶಿಕ್ಷಕಿ ಬಂದಿದ್ದಾರೆ. ಎಲ್ಲರಿಗೂ ನಿಮ್ಮ ಸಹಕಾರಕ್ಕಾಗಿ, ನಿಮ್ಮ ಪ್ರೀತಿ ಗೌರವಕ್ಕಾಗಿ ತಲೆಬಾಗಿ ನಮಿಸ್ತೇನೆ. ಮುಂದೆ ಸಹ ಕುಸುಮ, ನಿಮ್ಮನ್ನಂತೂ ಮರೀಲಿಕ್ಕಿಲ್ಲ ಆಯಿತಾ. ಯಾಕೆಂದರೆ ಅತಿಥಿ ಶಿಕ್ಷಕಿಯಾಗಿ ಕುಸುಮ ತುಂಬ ನನಗೆ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಉಳಿದ ಶಿಕ್ಷಕರು ಕ್ಲಾಸಲ್ಲಿ ಅವರು ಬ್ಯುಸಿ ಇರ್ತಿದ್ರು. ನನ್ನ ಇನ್ಸ್ಪೆಕ್ಷನ್ ಆಗಿತ್ತು, 73 ದಾಖಲೆಗಳನ್ನು ರೆಡಿ ಮಾಡಲಿಕ್ಕಿತ್ತು. ಆದರೆ ಒಟ್ಟೊಟ್ಟಿಗೆ ವಾರ್ಷಿಕೋತ್ಸವ ಇತ್ತು, ಎಲ್ಲದಕ್ಕೂ ಕುಸುಮ ಟೀಚರ್. ಯಾಕೆಂದರೆ ಉಳಿದ ಶಿಕ್ಷಕರು ಎಲ್ಲರೂ ಕೂತ್ರೆ ನನಗಂತೂ ಮಕ್ಕಳ ಟೈಮ್ ವೇಸ್ಟ್ ಆಗಬಾರ್ದು, ಅದೊಂದು ನನಗೆ ಒಂದು ಮನಸ್ಸಲ್ಲಿತ್ತು. ಹಾಗೆ ಕುಸುಮ ಮೇಡಮ್ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ಅವರಂತಲ್ಲ, ಮತ್ತು ವಿಶೇಷವಾಗಿ ಎಲ್ಲರೂ ಒಬ್ಬರ ಬಗ್ಗೆ ಹೇಳಿದರೆ ಕಡಿಮೆ ಆಗ್ತದೆ ಅಥವಾ ಜಾಸ್ತಿ ಆಗ್ತದೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಮೇಬಲ್ ಮೇಡಮ್ ಬಗ್ಗೆ 2 ಮಾತು ಹೇಳಲೇಬೇಕು, ಇಲ್ಲಾಂದರೆ ಅವರು ಹೊಡಿತಾರೆ ನನಗೆ ಮತ್ತೆ. ಮೇಬಲ್ ಮೇಡಮ್ ಇಸ್ ಏಬಲ್ ಮೇಡಮ್. ಮೇಬಲ್ದು ಎಮ್ ತೆಗೆದರೆ ಅಲ್ಲಿ ಸಿಗೋದು ಏಬಲ್, ಸಮರ್ಥ ಶಿಕ್ಷಕಿ. ಮತ್ತು ನಮ್ಮ ಸ್ವಭಾವ ನೋಡಿದರೆ ನಾನು ಸ್ವಲ್ಪ ಮಂದಗಾಮಿ, ಅವರು ತೀವ್ರಗಾಮಿ. ನಾನು ಸ್ವಲ್ಪ ಸ್ಲೋ, ಅವರು ಫಾಸ್ಟ್. ಏನಾದರೂ ಒಂದು ಯೋಚಿಸಿದರೆ 5 ನಿಮಿಷದಲ್ಲಿ ಆ ಕೆಲಸಗಳು ಆಗಬೇಕಿತ್ತು. ಕೆಲವೊಮ್ಮೆ ನನಗೆ ಕಿರಿಕಿರಿ ಆಗ್ತಿತ್ತು. ಟ್ರೀಸಾ ಹೇಳು ಅದನ್ನು ಮಾಡುವ, ಈಗೆಲ್ಲ ದಿನ ಕಳೆದರೆ
ಯಾವತ್ತೂ ನನಗೆ ಹುರಿದುಂಬಿಸ್ತಾ ಇದ್ರು. ಸ್ಪೆಷಲ್ ಆಗಿ ಸ್ಯಾಟ್ಸ್ ಆನ್ಲೈನ್ ವರ್ಕ್ 4 ಗಂಟೆಗೆ 3 ಗಂಟೆಗೆ ಎದ್ದುಕೊಂಡು ಅವರು ಸ್ಕಾಲರ್ಶಿಪ್ ಮಾಡಿದ್ದಾರೆ. ಮತ್ತು ಕೊಡುಗೆ ಪಡ್ಕೊಳ್ಳುವಾಗ ಎಲ್ಲ ಕೆಲವೊಮ್ಮೆ ಬೇಡ ಅಂದರೂ ಬರ್ತಿದ್ರು, ಬೆನ್ನು ಹಿಡಿದ ಎಂತ ಹೇಳ್ತಾರಲ್ಲ ಬೇತಾಳನಾಗೆ ನನ್ನೊಟ್ಟಿಗೆ ಎಲ್ಲ ಕಡೆ ಬಂದು ನನಗೆ ಸಹಕಾರ ಕೊಟ್ಟಿದ್ದಾರೆ. ಅವರದ್ದು ಮತ್ತು ನಮ್ಮದು ಒಂದೇ, ಶಾಲೆ ಇಂಪ್ರೂವ್ ಆಗಬೇಕು. ಅವರು ಸಹ ಮಾಯದೇವಿ ಶಾಲೆಯಲ್ಲಿ ತುಂಬ ವರ್ಷ ದುಡಿದವರು, ಒಳ್ಳೆಯ ಸೇವೆ ಸಲ್ಲಿಸಿದವರು. ಹಾಗೆ ಅವರೊಂದು ಸಿಕ್ಕಿದ ಕಾರಣ ಅವರಲ್ಲಿ ಸ್ವಲ್ಪ ಪ್ಲ್ಯಾನ್ಸ್ ಇತ್ತು. ಮತ್ತು ಪುತ್ತೂರಲ್ಲಿ ಅವರಿಗೆ ಸ್ವಲ್ಪ ಸಂಪರ್ಕ ಇತ್ತು ಎಲ್ಲ ದಾನಿಗಳದು. ಸೊ ಮೇಬಲ್ ಮೇಡಮ್ ಸ್ಕೌಟ್ ಗೈಡ್ ಆಗಲಿ ಎಲ್ಲದಕ್ಕೆ ನಾವು ನೀವು ಹೋಗಿ ನಾನು ಮತ್ತೆ ಬರ್ತೇನೆ ಅಂದರೆ ನೀನು ಬರೋದಿಲ್ವಾ, ನಾನು ಒಬ್ಬಳೇ ಹೋಗ್ಬೇಕಾ, ಆ ಥರ ಒಂದು ಒಟ್ಟಿಗೆ ಬಿಡ್ತಿರ್ಲಿಲ್ಲ ನನಗೆ. ಕೆಲವೊಮ್ಮೆ ನಾನು ನಿಷ್ಠುರವಾಗಿ ಹೇಳ್ತಿದ್ದೆ, ನನಗೆ ನನ್ನ ಶಾಲಾ ಮುಖ್ಯ ಗುರು, ನನಗೆ ಎಲ್ಲವನ್ನು ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ. ಹಾಗೆ ಮನಸ್ಸಿಲ್ಲದ ಮನಸ್ಸಿನವರು ಹೋಗ್ತಿದ್ರು. ಮೇಬಲ್ ಮೇಡಮ್ ನಿಮ್ಮ ಸೇವೆಗೆ ನಾನು ಸದಾ ಚಿರಋಣಿ, ನಿಮ್ಮ ಪ್ರೀತಿಗೆ. ನೀವಂತಲ್ಲ, ಒಬ್ಬೊಬ್ಬರಲ್ಲಿ ಒಂದೊಂದು ಟ್ಯಾಲೆಂಟ್. ನಮ್ಮ ಮುಖ್ಯ ಗುರುಗಳ ಒಂದು ಟ್ಯಾಲೆಂಟ್ ಏನಂದರೆ, ಯಾರಲ್ಲಿ ಯಾವ ಟ್ಯಾಲೆಂಟ್ ಇದೆ ಅದನ್ನು ಗಮನಿಸಿ ಅವರಿಗೆ ಸರಿಯಾದ ಒಂದು ಕೆಲಸವನ್ನು ಹಂಚುವುದು. ಒಬ್ಬರು ಡ್ರಾಯಿಂಗಲ್ಲಿ ಹುಷಾರಿರ್ತಾರೆ, ಒಬ್ಬರು MC. ನೀವೆಲ್ಲ ನಮ್ಮ ಟೀಚರ್ಸ್ನ ಟ್ಯಾಲೆಂಟ್ ನೋಡಿದ್ರಿ. ಅವರು ಇವರು ಪ್ರಭಾರ ಮುಖ್ಯ ಗುರುಗಳು ಪ್ರಭಾರ ವಹಿಸಿಕೊಂಡಾಗ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಇವತ್ತು ನನಗಿಂತ ಚೆನ್ನಾಗಿ ಮಾತನಾಡಿದರೆ ಜಯಲತಾ ಮೇಡಮ್, ಹೆಡ್ಸ್ ಅಪ್, ಕಂಗ್ರ್ಯಾಚುಲೇಷನ್ಸ್. ಹಾಗೆ ಖಂಡಿತ ನನಗೆ ಒಂದು ಧೈರ್ಯ ಇದೆ. ನೀವೆಲ್ಲರೂ ಸೇರಿ ಈ ಶಾಲೆಯನ್ನು ನಾನು ಹೇಗೆ ಒಂದು ಪ್ರೀತಿಸಿದ್ದೇನೆ ಮತ್ತು ಅಭಿವೃದ್ಧಿ ಮಾಡಿದ್ದೇನೆ, ಎಲ್ಲರ ಸಹಕಾರದಿಂದ ನೀವು ಖಂಡಿತ ಮಾಡ್ತೀರಿ. ಸೊ ಧನ್ಯವಾದಗಳು ನನ್ನ ಸಹೋದ್ಯೋಗಿ ಬಂಧುಗಳಿಗೆ. ಇನ್ನು ಸರ್ಕಾರಿ ಶಾಲೆಯ ಬಲವರ್ಧನೆಗಾಗಿ ಮತ್ತು ಅಭಿವೃದ್ಧಿಗಾಗಿ ಹಗಲಿರುಳು ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸುತ್ತಿರುವ ಎಲ್ಲ ನನಗೆ ಸಿಕ್ಕಿದ STMC ಅಧ್ಯಕ್ಷರುಗಳು ಸಂಜನಗಲೂ ಸಿಕ್ಕಿದ್ದಾರೆ. ಮತ್ತು ಇಲ್ಲೂ ರವಿದಾಸ್, ಧನಂಜಯರು, ಅಪ್ಪಯ್ಯ, ಮತ್ತು ಈಗ ಪ್ರಸ್ತುತ ದಿನೇಶ್ ಕುಮಾರ್ ಅವರಂತೂ ಹೇಳಿ ಸುಖ ಇಲ್ಲ. ಎಂಥ ಒಂದು ಮುಗ್ಧ ಮನಸ್ಸಂದರೆ ಒಂದು ದಿವಸ ಸಹ ನನ್ನನ್ನು ಯಾಕೆಂದರೆ ಕೆಲವೊಮ್ಮೆ ಈ ಲೆಕ್ಕಾಚಾರಗಳ ಬಗ್ಗೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯ ಬರ್ತದೆ. ಒಂದು ದಿವಸ ಸಹ ನನ್ನ ಬಗ್ಗೆ ಧನಂಜಯರಾಗಲಿ ಅಪ್ಪಯ್ಯರಾಗಲಿ ಒಂದು ಯಾಕೆ ಮೇಡಮ್ ಅಂತ ಕೇಳಿದ್ರಲ್ಲ, ಕಣ್ಣು ಮುಚ್ಚಿ ಅಂದರೆ ಆಗಲ್ಲ, ನಾವು ಲೆಕ್ಕ ಬದಂಗೆ ಸರಿ ಇರ್ತಿದ್ದೆವು ಎಲ್ಲ. ಅವರಿಗೆ ಒಂದು ಮೇನಲ್ಲಿ ನಮ್ಮ ಮೇಲೆ ವಿಶ್ವಾಸ ಇತ್ತು. ಇದೇ ವಿಶ್ವಾಸಕ್ಕೆ ನಾನು ಚಿರಋಣಿ ಸರ್. ಮುಂದೆಯೂ ಸಹ ಶಿಕ್ಷಕರ ಮೇಲೆ ಇಂಥ ಒಂದು ವಿಶ್ವಾಸ ಇದ್ದರೆ ಖಂಡಿತವಾಗಿ ಶಾಲೆಗಳು ಬೆಳೆಯುತ್ತವೆ. ಮತ್ತು ಅಧ್ಯಕ್ಷರಿಗೆ, ಸದಸ್ಯರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಆರೋಗ್ಯ ಸಿಬ್ಬಂದಿಗಳಿಗೆ ತುಂಬುರದ ಕೃತಜ್ಞತೆಗಳು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಮೊನ್ನೆ ವಾರ್ಷಿಕೋತ್ಸವ ದಿವಸ ಸಹ ನಮ್ಮ STMC ಒಂದು ಟೀಮು ನೋಡಿದರೆ ಎಲ್ಲರೂ ನನ್ನಲ್ಲಿ ಕೇಳಿದರು, ಅವರು ಯಾರು ಟೀಚರ್ಸ್, ಅಷ್ಟು ಜನ ಟೀಚರ್ಸ್ ನಿಮ್ಮ ಶಾಲೆಯಲ್ಲಿ ಇದ್ದಾರಾ, ಏನು ನಮಗಿಂತ ಚೆನ್ನಾಗಿ ಅವರು ಡ್ರೆಸ್ ಮಾಡಿಕೊಂಡು ಲವಲವಿಕೆಯಿಂದ ಒಂದು ಓಡಾಡ್ತಾರೆ. ನಿಜವಾಗಿ ಯಾವ ಶಾಲೆಯಲ್ಲಿ ಸಹ ಈ ಥರ ಒಂದು ಅವರು ಇವತ್ತಲ್ಲ, ನಾವು ಮಾಡುವ ಮೊದಲೇ ಅವ್ರು ಯೂನಿಫಾರ್ಮ್ ಮಾಡಿಕೊಂಡು ಒಂದು 2-3 ಸಲ ಆಯಿತು. ಅಷ್ಟು ಒಂದು ಸ್ಮಾರ್ಟ್ STMC ಮತ್ತು ಎಂಥ ಒಳ್ಳೆಯ ಮನಸ್ಸು. ಇದನ್ನೆಲ್ಲ ನಾನೀಗ ಕಳ್ಕೊಳ್ತೇನಲ್ಲ ಅಂತ ಒಂದು ಬೇಸರ ಅನಿಸ್ತದೆ. ಆದರೆ ನಿಮ್ಮ ಸೇವೆಗೆ STMC ಅಧ್ಯಕ್ಷರ, ಸದಸ್ಯರ, ಇದರ ಮೊದಲು ನನಗೆ 3 STMC ಅವರು ಸಿಕ್ಕಿದ್ದಾರೆ. ಉದಾಹರಣೆಗೆ ನಾನು ಇವತ್ತು ನೆನಪಿಸಬೇಕು, ಬೇಬಿ ಅಕ್ಕ. ನಾನು ಇಲ್ಲಿ ಬರುವಾಗ ಬೇಬಿ ಅಕ್ಕ ನನಗೆ ಸಿಕ್ಕಿದ್ರು. ಅವರು STMC ಸದಸ್ಯರಾಗಿ ಅವರು ಕೆಲಸ ಮಾಡಿದ್ದಾರೆ. ನನಗೆ ಇಲ್ಲಿ ಶಾಲೆಯನ್ನು 1-2 ದಿವಸ ಕ್ಲೀನ್ ಮಾಡಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಮತ್ತು ಕೆಲವು ನಮ್ಮ ಅಂಗನವಾಡಿ ವಿಷಯದಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗ ಆ ಒಂದು ಹೊನ್ನಪ್ಪ ನಾಯ್ಕ, ಪುಷ್ಪಾ ಮೇಡಮ್, ಧನಂಜಯ ಮೇಡಮ್ ತುಂಬ ನಾವು ಗೊಂದಲ ಅನುಭವಿಸಿದ್ದೇವೆ. ಆದರೆ ಭಗವಂತ ನಮ್ಮ ಕೈ ಬಿಡಲಿಲ್ಲ. ಇವತ್ತೆಲ್ಲ ಇದಕ್ಕೆ ಇವತ್ತು ಫಲ ಸಿಕ್ಕಿತ್ತು ಅಲ್ವಾ ಧನಂಜಯ ಸರ್, ಏನು ಹೇಳ್ತೀರಾ? ಸೊ ಧನ್ಯವಾದಗಳು. ಒಂದು ಹೇಳ್ತಾರೆ ಎಂತ ಗೊತ್ತುಂಟ, ನಾವು ಏನು ಬಿತ್ತುತ್ತೇವೆ ಅದನ್ನೇ ನಾವು ಕೊಯ್ಲು ಮಾಡ್ತೇವೆ ಅಂತೇಳಿ. ನಾವು ಒಳ್ಳೇದು ಮಾಡಿದರೆ ಸ್ವಲ್ಪ ಅಡೆತಡೆಗಳು ಬಂದರೂ ನಮಗೆ ಅದರ ಫಲ ಖಂಡಿತ ಸಿಗ್ತದೆ. 60 ವರ್ಷ ಆಗುವಾಗ ನನಗೆ 42 ವರ್ಷದ ಎಲ್ಲ ಫಲ ನನಗೆ ನಿಮ್ಮಿಂದ ಸಿಕ್ಕಿತು. ನಾನು ಯಾವತ್ತೂ ನಿಮಗೆ ಆಭಾರಿಯಾಗಿದ್ದೇನೆ. ಹೇಳಿದ್ದಾರೆ, ಸೇವೆಯಿಂದ ನೀವು ನಿವೃತ್ತಿ ಆಗ್ತೀರಿ, ಆದರೆ ಸಮಾಜಮುಖಿ ಕಾರ್ಯಗಳು ಅಲ್ಲ. ನಾನು ನನ್ನ ಪತಿಯೊಂದಿಗೆ ಈಗಲೇ ಯೋಚಿಸಿದ್ದೇನೆ, ರೋಟರಿ ಕ್ಲಬ್ಗೆ ಸೇರ್ತೇನೆ ಅಥವಾ ಕೆಲವು ಸೊಸೈಟಿಗಳಿಗೆಲ್ಲ ಸೇರಿ. ಯಾಕೆಂದರೆ ಮನೆಯಲ್ಲಿ ಕೂತ್ಕೊಂಡು ಕೂಡಲೇ ನಾವು ಡಂಪ್ ಆಗ್ತೇವೆ. ನೀವು ಹೇಳಿದಾಗೆ ಖಂಡಿತ 1-2-3 ದಿವಸಗಳಲ್ಲಿ ನನ್ನ ಫೋಟೋ ಪೇಪರಲ್ಲಿ ಬರ್ಬೋದು. ಯಾವುದೋ ಒಂದು ಇದಕ್ಕೆ ಸೇರಿಕೊಂಡು ನಾನು ಆಲ್ರೆಡಿ, ಯಾಕೆಂದರೆ ಮನೆಯಲ್ಲಿ ಕೂತ ಕೂಡಲೇ ನಾವು ಸ್ವಲ್ಪ ಡಲ್ ಆಗ್ತೇವೆ. ಸೊ ನಾನು ನಿಮಗೆ ಹುರಿದುಂಬಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನಮ್ಮ ಪಾಪಿ ಮಜಲ್ ನನಗೆ ಸಹಕಾರ ನೀಡಿದ STMC ಅಧ್ಯಕ್ಷರುಗಳು ಅದಾಯಿತು. ನಮ್ಮ ಶಾಲೆಯ ಪೋಷಕರು ತುಂಬ ಒಳ್ಳೆಯವರು. ನಾನು ನಿಮ್ಮನ್ನಂತೂ ಯಾವತ್ತೂ ಮರೀಲಿಕ್ಕಿಲ್ಲ. ಕೆಲವೊಮ್ಮೆ ನಾನು ನೋಡಿದ್ದೇನೆ ಸರ್ಕಾರಿ ಶಾಲೆ ಪೋಷಕರನ್ನು ಸ್ವಲ್ಪ ಒಂಥರ ಅಸಡ್ಡೆಯಿಂದ ನೋಡೋದು.
ನೀವು ಬೇಕಾದರೆ ಏನೇ ಹೇಳಿ, ನನಗೆ ತೃಪ್ತಿ ಇದೆ. 2014ರಿಂದ ಇವತ್ತಿನವರೆಗೆ ನಾನು ಪೋಷಕರನ್ನು ತುಂಬ ಪ್ರೀತಿಸಿದ್ದೇನೆ, ಕುಟುಂಬದಾಗೆ ಪ್ರೀತಿಸ್ತೇನೆ. ತುಂಬ ನಿಮ್ಮ ಬಗ್ಗೆ ಗೌರವ ಉಂಟು. ಸ್ಪೆಷಲ್ ಆಗಿ ನಿಮ್ಮ ಆಂಗ್ಲ ಮಾಧ್ಯಮದ ಶಾಲೆಗಳ ವ್ಯಾನ್ಗಳು ಇಲ್ಲಿಗೆ ಬಂದರು, ಅದನ್ನೆಲ್ಲ ಧಿಕ್ಕರಿಸಿ ಈವನ್ ನಮ್ಮ STMC ಅಧ್ಯಕ್ಷರಿಗೆ ಅವರು ತುಂಬ ಶ್ರೀಮಂತರು, ಮನೆಯಲ್ಲಿ ತೋಟ ಇದೆ, ಆಂಗ್ಲ ಮಾಧ್ಯಮಕ್ಕೆ ಕಳಿಸುವಂಥ ತಾಕತ್ತಿದೆ. ಮತ್ತು ನಮ್ಮ STMC ಸದಸ್ಯರು ಎಲ್ಲ PUC ಪಾಸ್ ಆದವರು, ಏನು 1ನೇ 2ನೇ ಕ್ಲಾಸ್ ಆದವರೆಲ್ಲ, ಎಲ್ಲ ಆಲ್ ಆರ್ ಎಜುಕೇಟೆಡ್ ಮತ್ತು ಒಂಥರ ಸ್ಮಾರ್ಟ್. ನಿಜವಾಗಿ ನಾವು ಧನ್ಯರು ನಮ್ಮ ಶಾಲೆ. ನಾನು ಮತ್ತು ನನ್ನ ಸಹೋದ್ಯೋಗಿ ಬಂದಿಗಳು, ನಮ್ಮ ಇಷ್ಟು STMC ಸದಸ್ಯರಿಂದ ಕೆಲವರು ಹೇಳಿದರು ಮುಖ್ಯ ಗುರುಗಳ ನಾಯಕತ್ವ ಇರ್ಬೋದು, ಆದರೆ ಒಂದು ಕೈಯಲ್ಲಿ ಚಪ್ಪಳೆ ತಟ್ಟಲಿಕ್ಕೆ ಆಗುವುದಿಲ್ಲ, 2 ಕೈಗಳು ಸೇರಿದರೆ ಮಾತ್ರ ಚಪ್ಪಳೆ ಬರ್ತದೆ. ನಾನು ಇವತ್ತು ಸ್ಪೆಷಲ್ ಆಗಿ, ಮೊನ್ನೆ ನನಗೆ ವಾರ್ಷಿಕೋತ್ಸವ ದಿವಸ ಅವರನ್ನು ಗೌರವಿಸಲಿಕ್ಕೆ ಬೇಕಿತ್ತು, ಇವತ್ತು ಬೇಕಿತ್ತು, ಆದರೆ ಟೈಮ್ ಮೀರಿತ್ತು. ನಾನು ಒಂದು ದಿವಸ ಬರ್ತೇನೆ ಖಂಡಿತವಾಗಿ, ಒಂದು ಸಂದರ್ಭ, ಒಂದು ಕೊಡುಗೆ ಇಟ್ಕೊಂಡೇ ಬರ್ತೇನೆ. ಆ ಒಂದು ಸಂದರ್ಭದಲ್ಲಿ ನಾವು ಕೂತ್ಕೊಳ್ಳುವ, ಮಾತನಾಡುವ, ಮತ್ತು ಪರಸ್ಪರ ಅಭಿನಂದನೆ ಸಲ್ಲಿಸುವ. ಮತ್ತು ಆ ದಿವಸ, ಇವತ್ತು ನೀವು ಯಾವುದು ನನ್ನ ಬಗ್ಗೆ ಕೆಟ್ಟದ್ದು ಹೇಳಿಲ್ಲ, ಆ ದಿವಸ ನಾನು ಮಾಡಿದ ಏನಾದರೂ ತಪ್ಪುಗಳಿದ್ರೆ ಹೇಳಿ, ಮುಂದೆ ನನಗೆ ಬದಲಾಯಿಸಿಕೊಳ್ಳಿಕ್ಕೆ ಟೈಮ್ ಇಲ್ಲ. ಆದರೆ ಬೇರೆ ಅಧ್ಯಕ್ಷರಾದಾಗ ಅಲ್ಲಿ ಏನಾದರೂ ನನ್ನ ಒಂದು ನಡತೆಯಲ್ಲಿ ಸರಿಪಡಲಿಕ್ಕೆ ಸಾಧ್ಯವಿದೆ. ಸೊ ಐ ಥ್ಯಾಂಕ್ ಆಲ್ ಮೈ STMC ಪ್ರೆಸಿಡೆಂಟ್ಸ್, ಮೆಂಬರ್ಸ್, ಸ್ಟೂಡೆಂಟ್ಸ್ ಮತ್ತು ಇವರು ಪೋಷಕರು, ದಾನಿಗಳು. ನೀವು ಹೇಳಿದ್ರಿ ದಾನಿಗಳಿಂದ ನನಗೆ ಒಂದೇ ಕೆಲಸ. ಟೀಚರ್ ಹೇಳಿದರು ಫೈಲ್ ದೊಡ್ಡದಿದೆ, ಎಲ್ಲರಲ್ಲಿ ದಾನ ಕೇಳೋದು. ಕೆಲವೊಮ್ಮೆ ಮುಜುಗರ ಆಗ್ತಿತ್ತು. ಒಂದು ಫಂಕ್ಷನಲ್ಲಿ ನಾವು ಹೇಳುವುದಾದರೆ, ಒಂದು ಬ್ಯಾಂಡ್ ಸೆಟ್ ತಗೊಳ್ಳುವಾಗ ನಾವು 2 ಗಂಟೆ ಕೂತಿದ್ದೇವೆ ಅಲ್ಲಿ ಬ್ಯಾಂಡ್ ಸೆಟ್ಟಲ್ಲಿ, ಮಾಂಸದ ಅಂಗಡಿಯಲ್ಲಿ. ಮೇಬಲ್ ಮೇಡಮ್ ಹತ್ರ ಹೇಳಿದೆ, ಬೇಡ ಮೇಡಮ್ ಈ ಬ್ಯಾಂಡ್ ಸೆಟ್ ಸಹ ಬೇಡ, ಈ ಸೊಳ್ಳೆಗಳ ಕಾಟ ಸಹ ಬೇಡ, ಹೋಗುವಂತ. ಅವರು ಒಂದು ಇದೆ, ಒಂದು ಕೆಲವೊಮ್ಮೆ ನಾವು ತುಳುವಿನಲ್ಲಿ ಒಂದು ನಲ್ಲು ಅಂತ ಹೇಳಿ, ನಲ್ಲ ಅಂದರೆ ಹಾಗಲ್ಲ, ಒಂಥರ ಮಾಡಬೇಕಂದ್ರೆ ಮಾಡಲೇಬೇಕು. ಅದು ಎಷ್ಟೇ ನಲ್ಲ ಅಂದರೆ ಟೀಚರ್ ನೀವು ಹೇಳಿದಲ್ಲ, ಒಂಥರ ಹಠವಾದಿ ಅವರು. ಮಾಡಬೇಕಂದ್ರೆ ಎಷ್ಟು ಕಷ್ಟ. ರಾತ್ರಿ 12 ಗಂಟೆ ಅದು ಅವರಲ್ಲಿ ಒಂದು ಹುಲಿಯ ಹಾಲನ್ನು ತಂದುಕೊಡುವ ಸಹ ಒಂದು ಕೆಪಾಸಿಟಿ ಇದೆ. ಆದರೆ ಸ್ವಲ್ಪ ಬೇಸರ ಆಗ್ತದೆ. ಅವರಿಗೆ ಸಹ ಇನ್ನು 1.5 ವರ್ಷ ಉಂಟು, ಅವರಿಗೆ ಸಹ ಇದೇ ಥರ ನೀವು ಸನ್ಮಾನ ಮಾಡಬೇಕು. ಯಾಕೆಂದರೆ ನಾವು ಅವರು ಮತ್ತು ನಮ್ಮ ಎಲ್ಲ ಸಹೋದ್ಯೋಗಿ ಮತ್ತು ಉಳಿದವರಿಗೆ ಟೈಮ್ ಇದೆ, ಅವರಿಗೆ ಇನ್ನೂ ಸರ್ವಿಸ್ ಮಾಡುವ ಒಂದು ತಾಕತ್ತಿದೆ, ಅವಕಾಶ ಇದೆ. ಮೇಬಲ್ ಮೇಡಮ್ಗೆ ಸ್ವಲ್ಪ ಕಡಿಮೆ ಇದೆ. ಮೇಬಲ್ ಮೇಡಮ್, ನಿಮ್ಮ ಸೆಂಡಪ್ರಿಗೂ ಎಲ್ಲಿ ಇದ್ದರೂ ನಾನು ಬರ್ತೇನೆ, ಖಂಡಿತವಾಗಿ ಭಾಗಿಯಾಗ್ತೇನೆ. ಓಕೆ, ಥ್ಯಾಂಕ್ ಯು ಮೇಬಲ್ ಮೇಡಮ್. ಎಲ್ಲ ನನ್ನ ಶೈಕ್ಷಣಿಕ ಕೆಲಸಗಳು ಮತ್ತು ವಿಶೇಷವಾಗಿ ರಜನಿ ಮೇಡಮ್, ಏನೇ ಒಂದು ಇಲಾಖೆಯಿಂದ ಬಂದರು ಅವರು ಕೂಡಲೇ ರಜನಿ ಮೇಡಮ್ ಇದು ಆಗಬೇಕು, ಎಸ್ ಅವರು ಇಲ್ಲ ನನಗೆ ಕ್ಲಾಸಿಗೆ ಹೋಗ್ಲಿಕ್ಕೂ ನೋ, ಎಷ್ಟು ಪ್ರೀತಿಯಿಂದ ಅವರು ಕೆಲಸ ಮಾಡಿದ್ದಾರೆ. ಪುಷ್ಪ ಮೇಡಮ್ MC ಮಾಡಲಿಕ್ಕೆ ಅವರು ಸ್ವಲ್ಪ ವಾರ್ತಾ ಅದರಲ್ಲೆಲ್ಲ ಹುಷಾರು. ಜಯಲಲಿತಾ ಮೇಡಮ್ ಇದು ಅಕ್ಷರ ತುಂಬ ಚಂದ, ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್, ಅವರಿಗೆ ಏನು ಕಷ್ಟ ಆಗಲಿಕ್ಕಿಲ್ಲ, ಅಷ್ಟು ಒಂದು ಬೋಲ್ಡ್ ಹ್ಯಾಂಡ್ ರೈಟಿಂಗ್. ಸೊ ನಮ್ಮ ಟೀಚರ್ಸ್ ಇದ್ದಾರಲ್ಲ, ಒರಿಯಾಡ್ದವರೇ ಅಸಲ್. ಅದಕ್ಕೋಸ್ಕರ ಅವರನ್ನು ಬಳಸಿಕೊಳ್ಳಿ, ಅವರನ್ನು ಹಾಗೆ ಇನ್ನು HM ಹೋದ್ರಂತ STMC ಅಧ್ಯಕ್ಷರಿಗೆ ನಾನು ಹೇಳೋದು, ಅವರ ಟ್ಯಾಲೆಂಟ್ಸ್ ಎಲ್ಲ ಮತ್ತೆ ಒಂದು ಪಟ್ಟಿ ಮಾಡಿ ಬೇಕಾದರೆ ಕೊಡ್ತೇನೆ, ಯಾರಲ್ಲಿ ಯಾರ ಟ್ಯಾಲೆಂಟ್ ಇದೆ ಅಂತ ಬಳಸಿಕೊಳ್ಳಿ ಸರ್, ಈ ಶಾಲೆಗೋಸ್ಕರ ಅಷ್ಟೇ, ವೈಯಕ್ತಿಕ ಅಲ್ಲ. ಇನ್ನು ಮಕ್ಕಳಿಗೆ ರುಚಿಯಾದ ಆಹಾರ ತಯಾರಿಸಿ ಮತ್ತು ಪೋಷಕರ ಬಗ್ಗೆ ಹೇಳುವುದಾದರೆ, ನಾವು ಇಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ನಾವು ಪೋಷಕರ ಶ್ರಮದಾನದಿಂದ ಮಾಡಿದ್ದೇವೆ. ಸಂಬಳ ಕೊಡಲಿಕ್ಕೆ ನಮಗೆ ಸಾಧ್ಯವಾಗಲಿಲ್ಲ, ಆದರೆ ನಮ್ಮ ಪೋಷಕರ ವರ್ಷದಲ್ಲಿ 4 ಸಲ ಶ್ರಮದಾನಕ್ಕೆ, 4-5 ಸಲ ಶ್ರಮದಾನಕ್ಕೆ ಬಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭೇದವಿಲ್ಲದೆ ಇಲ್ಲಿ ತೊಡಗಿಸಿಕೊಳ್ತಾರೆ. ಪೋಷಕರೇ, ದಯವಿಟ್ಟು ಈ ಒಂದು ನಿಮ್ಮ ಒಳ್ಳೆಯ ನಡತೆಯನ್ನು ಮುಂದೆ ಸಹ ನಡೆಸ್ಕೊಂಡು ಹೋಗಿ. ನಮ್ಮ ಶಾಲೆ ಡೌನ್ ಆಗಬಾರ್ದು, ಇದಕ್ಕಿಂತ ಡಬಲ್ ಇಂಪ್ರೂವ್ ಆಗಬೇಕು, ಆಗ ನಮಗೊಂದು ಸಮಾಧಾನ. ಇಲ್ಲದ್ರೆ ನಮಗೆ ಒಂದು ಅಳುಕು, ನಾವಿಷ್ಟು ಕೊಡುಗೆ ತಂದೆವು, ಶಾಲೆ ಸ್ವಲ್ಪ ಡೌನ್ ಆಯ್ತಲ್ಲ ಅನ್ನೋ ಒಂದು ಸೇಮ್ ನನಗಿಂತ 10 ಪಟ್ಟು ಚೆನ್ನಾಗಿ ಮಾಡ್ತೀರಿ ನೀವು, ಮಾಡಿ ಅಂತ ಪೋಷಕರು ಸಹ ಶಿಕ್ಷಕರಿಗೆ ಸಹಕಾರ ಕೊಡಿ. ಮತ್ತು ನೆಗೆಟಿವ್ ಇದ್ದದೆ ಆರು ಇತ್ತನಾಗ ಎಡ್ಡೆ ಮಲ್ತೊಂದು ಇತ್ತೆ ಇಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಥರ. ನಾನು ಟ್ರೆಂಡ್ ತೆರೆಸಾ ಮೇಡಮ್ ಇದ್ದು ಒಂದು ಥರ ಟ್ರೆಂಡ್ ಬೇರೆ, ಅವರದ್ದು ಒಬ್ಬೊಬ್ಬರಲ್ಲಿ ಒಂದೊಂದು, ಅದನ್ನು ಬಳಸಿಕೊಳ್ಬೇಕು ನಾವು. ಸೊ ಯಾವುದು ನೆಗೆಟಿವ್ ಬೇಡ, ಪಾಸಿಟಿವ್ ಆಗಿ ಸಕಾರಾತ್ಮಕ ಚಿಂತನೆ ಅಂತ ಹೇಳ್ತಾರೆ, ಅದನ್ನು ಇದ್ದರೆ ನಮಗೆ ಯಾವುದು ಸಹ ಅದ್ಭುತ ಮಾಡ್ಬೋದು. ಇನ್ನು ಮಕ್ಕಳಿಗೆ ರುಚಿಯಾದ ಆಹಾರ ತಯಾರಿಸಿ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಿದ್ರು ನಮ್ಮ ಶಾಲಾ ಅಕ್ಷರದಾಸೋಹ ಸಿಬ್ಬಂದಿಗಳಾದ ಜಯಶ್ರೀ, ಕಮಲಾಕ್ಷಿ, ಅಕ್ಕಯ್ಯ. ನಿಮಗೆ ಸಿಗುವ ಅಲ್ಪ ಗೌರವಧನ ಆದರೂ ನೀವು ಈ ಶಾಲೆಗೆ ನೀಡುವ ಸೇವೆ ಅಮೋಘ. ಕಳೆದ 9 ವರ್ಷಗಳಿಂದ ಒಂದೇ ಕುಟುಂಬದ ಸದಸ್ಯರಾಗಿ ನಾವು ಸಂತೋಷದಿಂದ, ಪ್ರೀತಿಯಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳ ಸೇವೆ ಮಾಡಿದ್ದೀರಿ. ನಿಮ್ಮ ಸೇವೆಗೆ ಆ ಭಗವಂತನು ಖಂಡಿತ ನಿಮ್ಮನ್ನು ಆಶೀರ್ವದಿಸ್ತಾನೆ. ಈ ಶಾಲೆಗೆ ನಿಮ್ಮ ಸೇವೆ ಇದೇ ರೀತಿ ಮುಂದುವರಿಲಿ. ನಮ್ಮ ಶಾಲೆಗೆ ವಿಶೇಷ ಸಹಕಾರ ನೀಡಿದ, ಪ್ರೀತಿ ತೋರುವವರು ನಮ್ಮ ನೆರೆಯ ಪ್ರೌಢಶಾಲೆಯ ಮುಖ್ಯ ಗುರುಗಳು, ಅಧ್ಯಾಪಕ ವೃಂದ ಮತ್ತು ವಿದ್ಯಾರ್ಥಿ ವೃಂದ.
ದಿನಾಂಕ 27ರಂದು ಅವರು ನನಗೆ ಗೌರವ ತೋರಿ ಅಭಿನಂದನೆ ಸಲ್ಲಿಸಿದ ಕಾರ್ಯಕ್ರಮ ನನ್ನ ಜೀವನದ ಅವಿಸ್ಮರಣೀಯ ಘಟನೆ. ಥ್ಯಾಂಕ್ ಯು ಹೈಸ್ಕೂಲ್ ಟೀಚರ್ಸ್. ನನ್ನ ವೃತ್ತಿ ಜೀವನದಲ್ಲಿ ನಾನು 2 ಕನಸುಗಳನ್ನು ಕಂಡಿದ್ದೆ. ಒಂದು ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಮತ್ತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ. ಇವೆರಡು ಕನಸುಗಳು ನನಸಾಗಲು ನನಗೆ ಕೊಡುಗೆ ಮತ್ತು ದೇಣಿಗೆಗಳನ್ನು ನೀಡಿ ಸಹಕರಿಸಿದ ಎಲ್ಲ ದಾನಿಗಳಿಗೆ, ವಿಶೇಷವಾಗಿ ರೋಟರಿ ಕ್ಲಬ್ ಪುತ್ತೂರು ಇದರ ಅಧ್ಯಕ್ಷರುಗಳಿಗೆ, ಸದಸ್ಯರಿಗೆ, ಗ್ರಾಮ ಪಂಚಾಯತ್ ಹರಿಯಡ್ಕ ಸದಸ್ಯರಿಗೆ ಮತ್ತು ಜನಪ್ರತಿನಿಧಿಗಳಿಗೆ, ಮುಖ್ಯವಾಗಿ ನಿಕಟಪೂರ್ವ MLA ಆಗಿರುವಂಥ ಸಂಜು ಮಠಂದೂರವರಿಗೆ, ರಾಧಾಕೃಷ್ಣ ಬೋರ್ಗರ್ ಅವರಿಗೆ, ಮತ್ತು ಈಗಿನ ನಮ್ಮ ಲವಲವಿಕೆಯ ಶಾಸಕರು ಅಶೋಕ್ ರೈ ಅವರು ಬರುವಾಗ ನನಗೆ ಸ್ವಲ್ಪ ಟೈಮ್ ಇಲ್ಲ, ಆದರೆ ನಮ್ಮ ಶಿಕ್ಷಕರು ಖಂಡಿತ ಅವರಿಂದ ಇದು ಇಲಾಖೆ ಅನುದಾನ ಪಡೆದು ಈ ಶಾಲೆಗೆ ಏನು ಬೇಕು ಅದನ್ನು ಮಾಡಿಕೊಳ್ಳಿ. ಅಶೋಕ್ ರೈ ಹತ್ರ ನೀವು ಕರೆದ್ರೆ ನಾನು ಸಹ ಹಿಂದಿನ ಬಾಗಿಲಲ್ಲಿ ನಿಂತು ಹೋಗಿ ಮುಂದೆ ಅಂತ ಹೇಳ್ತೇನೆ. ಖಂಡಿತ ನಿಮ್ಮ ಹಿಂದೆ ನಾನು ಇದ್ದೇನೆ. ಇನ್ನು ನನ್ನ ಜಿಲ್ಲಾ ಮಟ್ಟದ ಪ್ರಶಸ್ತಿ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾದಾಗ ನನ್ನ ಪರ ಹೋರಾಟ ನಡೆಸಿ ಸಹಕರಿಸಿದ ನಮ್ಮ ಸಂಜಯ್ ನಗರ ಶಾಲಾ ಸ್ಥಾಪಕಾಧ್ಯಕ್ಷ ಅವರು ನೆನೆಯಲೇಬೇಕು, ಬರ್ತೇನೆ ಅಂತ ಹೇಳಿದರು, ಏನೋ ಕಾರಣಾಂತರ ಬರಲಿಲ್ಲ. ಮೊಹಮ್ಮದ್ ಅಲಿ ಕಾವು ಶಾಲೆ ಅಂತ ದತ್ತು ತೆಗೆದುಕೊಂಡಿರುವ ನಮ್ಮ ಮಾನ್ಯ ಹೇಮನಾಥ್ ಶೆಟ್ಟಿ ಮತ್ತು ಅನಿತಾ ಮೇಡಮ್ ಮತ್ತು ನಮ್ಮ SMC ಅಧ್ಯಕ್ಷರಾದ ಶ್ರೀ ದಿನೇಶ್ ಕುಮಾರ್, ಸದಸ್ಯರು, ಹಿರಿಯ ವಿದ್ಯಾರ್ಥಿಗಳು ಮತ್ತು ಹಿರಿಯ ವಿದ್ಯಾರ್ಥಿ ಅಧ್ಯಕ್ಷರು ಸಂತೋಷ್ ಕುಲಾಲ್, ಕಾರ್ಯದರ್ಶಿ ದಿನೇಶ್ ಕುಮಾರ್ ಮತ್ತು ವಿಶೇಷವಾಗಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಮತ್ತು ವಿಶೇಷವಾಗಿ ನಾನು ಇಬ್ಬರು ವ್ಯಕ್ತಿಗಳನ್ನು ಇವತ್ತು ನೆನಪಿಸಿಕೊಳ್ಬೇಕು. ಒಬ್ಬರು ಮೀನಾಕ್ಷಿ ಮೇಡಮ್ ಮತ್ತು ಭಾಗೀರಥಿ ಮೇಡಮ್. ಬಹುಶಃ ಬಂದಿದ್ದಾರೆಲ್ಲ ಗೊತ್ತಿಲ್ಲ, ಬಂದಿದ್ದಾರೆ ಭಾಗೀರಥಿ ಮೇಡಮ್? ಅಲ್ಲಿ ಬಹುಶಃ ಇಲ್ಲ ಅಂತ ಹೇಳಿ ಕಾಣ್ತದೆ, ಬರಲಿಲ್ಲ. ಅವರಂತೂ ನೇರವಾಗಿ ನನಗೆ ಗಟ್ಟಿತನದಿಂದ ನಿಂತು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮೀನಾಕ್ಷಿ ಮೇಡಮ್ ಹೇಳ್ತಾರೆ ಆಡುಮಟ್ಟದ ಸೊಪ್ಪಿಲ್ಲ ಅಂತ ಹೇಳಿಕೊಂಡು. ಈ ಶಾಲೆಯಲ್ಲಿ ಮೀನಾಕ್ಷಿ ಮೇಡಮ್ ಮಾಡದ ಕೆಲಸ ಇಲ್ಲ. ಏನೇ ಒಂದು ರಜೆಯಲ್ಲಿ ಆಗಲಿ ಎಂಥದ್ದು ಏನಾದರೆ ಅವರಿಗೆ ಫೋನ್ ಮಾಡೋದು, ಬನ್ನಿ ಸ್ವಲ್ಪ. ಕೆಲವೊಮ್ಮೆ ಮನೆಗೆ ಹೋಗಿ ನಾನು ಚಿಂತೆ ಮಾಡ್ತಿದ್ದೆ, ಬೀಗ ಹಾಕಿದ್ದೇನಾ ಇಲ್ವಾ ಅಂತ. ಅನೇಕ ಸಲ ಅವರಿಗೆ ಫೋನ್ ಮಾಡಿದ್ದೆ ನಾನು, ಮೇಡಮ್ ಒಂದ್ಸಲ ಎಳೆದು ನೋಡಿ ಬೀಗಗಳನ್ನ. ಅಷ್ಟು ಅವರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಈಗಿನ STMC ಬಗ್ಗೆ ಎಷ್ಟು ಹೇಳಿದರೂ ಇಲ್ಲ, ನಾನು ಪುಸ್ತಕವೇ ಬರೀತೇನೆ, ಬಂದು ಓದ್ತೇನೆ ನಿಮ್ಮಂದ್ರೆ. ಯಾಕೆಂದರೆ ಇವತ್ತು ಟೈಮ್ ಇಲ್ಲ. ಖಂಡಿತವಾಗಿ ನಿಮ್ಮ ಉಪಕಾರ ನಾನು ಮರೆಯೋದಿಲ್ಲ. ಮತ್ತು ಮತ್ತು ಈ ಶಾಲೆಯಲ್ಲಿ ಗಿಡಗಳನ್ನು ಬೆಳೆಸಲು, ತರಕಾರಿ ತೋಟದ ನಿರ್ಮಾಣಕ್ಕೆ ನನಗೆ ತುಂಬ ಸಹಕಾರ ಕೊಟ್ಟರವರು ಶ್ರೀ ತಿಮ್ಮಪ್ಪ ನಾಯ್ಕ. ಆಗ ಬರುವಾಗ ನೋಡಿದೆ ನಾನು, ಬಹುಶಃ ಇದ್ದಾರೆ ಅಂತ ಗೊತ್ತಿಲ್ಲ, ತಿಮ್ಮಪ್ಪ ನಾಯ್ಕರು. ಎಸ್, ಥ್ಯಾಂಕ್ ಯು. ಮತ್ತು ಇವರು ಚನ್ನಿಯಪ್ಪ ನಾಯ್ಕ ಮತ್ತು ಹೊನ್ನಪ್ಪ ನಾಯ್ಕ, ಇವರಂತೂ ಯಾವಾಗಲೂ ನಾನು ಫೋನ್ ಮಾಡೋದು, ಸ್ವಲ್ಪ ಬನ್ನಿ, ಸ್ವಲ್ಪ ಏನಾದರೂ ಕೆಲಸ ಮಾಡಿ ಅಂತ ಹೇಳಿಕೊಂಡಿವೆ. ಅವರಿಗೆ ಒಂದು ಸಲ ಹೋದರೆ, ಕೆಲಸಕ್ಕೆ ಹೋದರೆ 900,000 ಸಂಬಳ ಸಿಗ್ತದೆ. ಅದನ್ನು ಬಿಟ್ಕೊಂಡು ಅನೇಕ ಸಂದರ್ಭಗಳಲ್ಲಿ ಈವನ್ ಧನಂಜಯ ಸೇರ್ ಇದು ಮತ್ತೆ ಅನೇಕ ಸಂದರ್ಭಗಳಲ್ಲಿ ಇಲ್ಲಿ ಬಂದು ನಮಗೆ ಉಚಿತವಾಗಿ ನನಗೆ ಹೇಳಿದ ಕೆಲಸಗಳು ಮಾಡಿಕೊಂಡು, ಮೊನ್ನೆ ಸಹ ಕೊನೆಯ ಇದಕ್ಕೆ ಸಂದರ್ಭಕ್ಕೆ ಇವರು 20 ತೆಂಗಿನ ಅಡಿಕೆ ಸಸ್ಯಗಳನ್ನು ನೆಡಲಿಕ್ಕೆ ನಮ್ಮ ಇವರು ದಿನೇಶರು, ತಿಮ್ಮಪ್ಪನ ನಾಯ್ಕರು, ಹೊನ್ನಪ್ಪ ನಾಯ್ಕರು ಎಲ್ಲರೂ ನನಗೆ ಸಹಕರಿಸ್ತಾರೆ. ಮತ್ತು ರಮೇಶ್ ನಿಧಿಮುಂಡ ಎಲ್ಲ ಇದು ಎಲೆಕ್ಟ್ರಿಕಲ್ ವರ್ಕ್ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಸೊ ನನ್ನ ಪೇರೆಂಟ್ಸ್ ಒಂದಲ್ಲ ಒಂದು ರೀತಿಯಿಂದ ಎಲ್ಲರದ್ದು, ಯಾಕೆಂದರೆ ನೀವು ಹೇಳಿದ್ರಿ ಶಾಲೆಗೆ ಬರ್ತಾ ಇರಬೇಕಂತ ಹೇಳಿ, ನನಗೇನಾದರೂ ಮಾತಾಡಲಿಕ್ಕೆ ಕೊಟ್ಟರೆ ಒಂದೊಂದು ವಿಷಯನ ಹಿಡಿದು ಮಾತಾಡ್ತೇನೆ. ಧನಂಜಯ್ ಸರ್, ನಿಮ್ಮಲ್ಲಿ ನಾವು ಮಾಡಿಸದ ಕೆಲಸ ಇಲ್ಲ. ಒಂದು ದಿವಸ ಮಾತ್ರ ನೀವು ಕೋಪಗೊಂಡದ್ದು, ನಿಮ್ಮ ಮಗಳಿಗೆ ಒಂದು ಹುಷಾರಿಲ್ಲದಾಗ ಅಷ್ಟು ದುಡಿಸಿದ್ದೇವೆ, ಅಡಿಗೆ ಸಮೇತ ಮಾಡಿಸಿದ್ದೇವೆ ಸ್ಕೌಟ್ ಗೈಡ್. ಸೊ ಥ್ಯಾಂಕ್ ಯು ವೆರಿ ಮಚ್. ನೀವು ಒಂಥರ ಒಂದು ಮುಗ್ಧ ಮನಸ್ಸಿನ ವ್ಯಕ್ತಿ. ನೀವು ಈ ಶಾಲೆಗೆ ಎಷ್ಟೋ ನೀವು ಕಳ್ಕೊಂಡಿದ್ದೀರಿ, ಆದರೆ ನಿಮ್ಮನ್ನು ಯಾವತ್ತೂ ಮರೆಯೋದಿಲ್ಲ. ನಿಮಗೆ, ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ. ಇನ್ನು ನಮ್ಮ ಇದಾಯಿತು. ಓಕೆ, ಕೊನೆಯದಾಗಿ ನನ್ನ ಮಕ್ಕಳು ಪಾಪ ಕಾಣ್ತದೆ ನನಗೆ ಆಗದಿಂದ, ಒಂಥರ ಬೇಸರ ಆಗ್ತದೆ. ನಾಳೆಯಿಂದ ನಾನು ಇಲ್ಲ ಅಂತ ಹೇಳಿಕೊಂಡು. ಮಕ್ಕಳೇ, ನೀವಂತೂ ಒಳ್ಳೆಯ ಅಭಿಪ್ರಾಯ ನೀಡಿದ್ದೀರಿ. ಹ್ಯಾಟ್ಸ್ ಆಫ್, ಗ್ರೇಟ್. ನನಗೆ ಅದೇ ಒಂದು ಆಸೆ ಇತ್ತು, ಯು ಶುಡ್ ಬಿ ದ ಮಿರರ್ ಆಫ್ ದ ಸ್ಕೂಲ್ ಅಂತ ಹೇಳಿಕೊಂಡು ನಾನು ಯಾವಾಗಲೂ ಹೇಳ್ತಿದ್ದೆ ಅಲ್ವಾ. ನೀವು ಬೇರೆ ಕಡೆ ಹೋಗುವಾಗ ಅವರು ನಿಮ್ಮನ್ನು ನೋಡಿ ಯಾವ ಶಾಲೆಯಿಂದ ಬಂದವರು ಅಂತ ಕೇಳಬೇಕಂತ ನಾನು ಕ್ಲಾಸಲ್ಲಿ ಹೇಳ್ತಿದ್ದೆ. ಅದನ್ನು ನೀವು ಸಾಬೀತುಪಡಿಸಿದ್ರಿ ಇವತ್ತು ಬಹಳ ಚೆನ್ನಾಗಿ. ಎಲ್ಲರಿಗೆ ಮಾತಾಡಲಿಕ್ಕೆ ಅವಕಾಶ, ಎಲ್ಲರೂ ಮಾತಾಡ್ತಿದ್ರು. ಮತ್ತು ನನಗೆ ಒಂದು ಹೆದರಿಕೆ ಇತ್ತು, ಟೀಚರ್ ಹೊಡೆದಿದ್ದು
ಹೊಡೆದಿದ್ದಾರೆ, ನಮಗೆ ಸರಿ ಬೈದಿದ್ದಾರೆ. ಅವರನ್ನಂತೂ ನಾವು ಕ್ಷಮಿಸುವುದಿಲ್ಲ, ಯಾರೊಬ್ಬರು ಸಹ ಹೇಳಲಿಲ್ಲ. ಖಂಡಿತ ಹೊಡೆದದ್ದು ಮಕ್ಕಳೇ ಏನೋ ಒಂದು ತುಡಿತ, ನೀವು ಒಳ್ಳೇದಾಗಬೇಕು, ನೀವು ಹೈಟೆಕ್ ಸ್ಟೂಡೆಂಟ್ಸ್ ಆಗಬೇಕು, ನಮ್ಮ ಶಾಲೆ ಇಂಗ್ಲೀಷ್ ಮೀಡಿಯಮ್ ಆಗಿ ನೀವು ಬೆಳಗಬೇಕು, ಅದೊಂದು ಉದ್ದೇಶದಿಂದ ಹೊಡೆದದ್ದು ಇರ್ಬೋದು, ಬೈದದ್ದು ಇರ್ಬೋದು, ಸ್ಟ್ರಿಕ್ಟ್ ಇದ್ದದ್ದು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಆಯಿತಾ. ಇನ್ನು ಹೊಡಿಲಿಕ್ಕೆ ನಾನು ಇಲ್ಲ, ಸುಮಾರು ಒಂದು ತಿಂಗಳಿಂದ ನಾನು ಬೆತ್ತವನ್ನೇ ಬಿಟ್ಟಿದೆ ಅಲ್ವಾ, ಗಮನಿಸಿದರೆ. ಯಾಕೆಂದರೆ ಇನ್ನು ಬೆತ್ತವಿಲ್ಲದ ಶಿಕ್ಷಣ ಆಗಬೇಕು, ಆದರೆ ಒಂದು ಶಿಸ್ತಿಗೋಸ್ಕರ ಕೆಲವೊಮ್ಮೆ ನೀವು ದಂಡ ಪ್ರಯೋಗಿಸೋದು ಉಂಟು. ದಯವಿಟ್ಟು ನಾನು ಕ್ಷಮಿಸಿ. ಮುಂದೆ ಸಹ ಟೀಚರ್ಸ್ ಬರಲಿ, ಕ್ಲಾಸಿಗೆ ಹೋಗಲಿ, ನೀವು ನಿಮ್ಮಲ್ಲಿ ಕಲಿಕಾ ಗುಂಪು ಉಂಟು, ನಿಮ್ಮಲ್ಲಿ ಲೀಡರ್ಶಿಪ್ ಇದೆ, ನಾವು ಲೀಡರ್ ಮಾಡಿದ್ದೇವೆ, ಏನಾದರೂ ಒಂದು ಚಟುವಟಿಕೆಯಲ್ಲಿ ನೀವು ತೊಡಗಿಸಿಕೊಳ್ಳಿ. ಅದೇ ನನಗೆ ನೀವು ತೋರಿಸುವ ಗೌರವ. ನಾವು ಕಲಿಸಿದ ಒಳ್ಳೆಯ ಗುಣಗಳು ನಮ್ಮ ಹಿಂದೆ ಬಿಡಬೇಡಿ. ದಯವಿಟ್ಟು ಬರ್ತೇನೆ ನಾನು ಒಂದು ತಿಂಗಳಲ್ಲಿ ಬಂದು ಒಂದು ರೌಂಡ್ ಹೊಡಿತೇನೆ, ನೋಡ್ತೇನೆ ನಾನು ಹೇಗಿದ್ದೀರಿ ನೀವು ಅಂತ ಹೇಳ್ಕೊಂಡು. ಹಾಗಂತಲ್ಲ, ನೀವು ಕಲಿತ ಒಳ್ಳೆಯ ಗುಣಗಳನ್ನು ಮುಂದೆ ಸಹ ಆ ಮೌಲ್ಯಗಳನ್ನು, ಆ ಸಂಸ್ಕಾರ ಮತ್ತು ಆ ಭಜನೆ ಪ್ರತಿಯೊಂದನ್ನು ನೀವು ಮರಿಬೇಡಿ. ಟೀಚರ್ಸಿಗೆ ಸಹ ನೀವು ಒಳ್ಳೆಯ ಒಂದು ಗೌರವ ಕೊಡಿ, ಅವರು ಹೇಳಿದನ್ನೆಲ್ಲ ಮಾಡಿ. ಅವರು ಸಹ ನಿಮಗೆ ಏನಾದರೂ ಹೇಳೋದು ನಿಮ್ಮ ಒಳ್ಳೆಯದಕ್ಕೋಸ್ಕರ. ಮತ್ತು ಈಗ ಒಂದು ಆದೇಶ ಬಂದಿದೆ, ಮಕ್ಕಳಿಂದ ಶೌಚಾಲಯ ಮಾಡಿಸಬಾರ್ದು ಅಂತ ಹೇಳಿಕೊಂಡು. ನನಗೆ ಈಗ ನಿಮ್ಮಿಂದ ಕೆಲಸ ಮಾಡಿಸಿದ ಒಂದು ರೀತಿ ನೋಡಿದರೆ ಶೌಚಾಲಯ ನಾನು ಸಹ ಮಾಡಿದ್ದೇನೆ, ನಾನು ಸಹ ತೊಳೆದಿದ್ದೇನೆ. 9 ವರ್ಷ ನೀವು ಶೌಚಾಲಯ ತೊಳೆದಿದ್ದೀರಿ, ಬೆಳಗಿದ್ದೀರಿ, ಶಾಲೆಯನ್ನು ಗುಡಿಸಿದ್ದೀರಿ, ಒರೆಸಿದ್ದೀರಿ. ಎಷ್ಟು ಈ ಸ್ವಚ್ಛತೆ, ಇವತ್ತು ನನಗೆ ಹೇಳ್ತಾರೆ ಸ್ವಚ್ಛತೆಗೆ ಒಳ್ಳೆ ಆದ್ಯತೆ ನೀವು ಮಾಡದಿದ್ರೆ ನಮಗೆ ಸಾಧ್ಯ ಆಯ್ತಾ. ಬೆಳಿಗ್ಗೆ ನಾನು ಬರುವಾಗ ಲೇಟ್ ಆಗ್ತದೆ ಕೆಲವು ಎಲ್ಲ ಕೆಲಸಗಳು ನಮ್ಮ ಸ್ಟೂಡೆಂಟ್, ನಮ್ಮ ಯಾರು ಟೀಚರ್ಸ್ ಮಾಡಿಸಿದ್ರು. ಸೊ ಮಕ್ಕಳಿಗೆ ನನ್ನ ಮುದ್ದು ಮಕ್ಕಳಿಗೆ ಸ್ಪೆಷಲ್ ಥ್ಯಾಂಕ್ ಯು. ಐ ನೆವರ್ ಫಾರ್ಗೆಟ್ ಯು ಸ್ಟೂಡೆಂಟ್ಸ್. ಓಕೆ, ನಮ್ಮಿಂದ ಏನು ಸಾಧ್ಯ ಉಂಟು ಅದು ಆ ಸಹಕಾರ ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತೇನೆ. ಇವನ್ ನನಗೊಂದು ಮನಸ್ಸಿತ್ತು ನಿಮಗೆಲ್ಲ ಒಂದು ID ಮಾಡಬೇಕಂತ ಹೇಳಿಕೊಂಡು, ಆಗಲಿಲ್ಲ. ಮುಂದೆ ನೋಡುವ, ಡೋನರ್ಸ್ ಹುಡುಕಿ ನಿಮ್ಗೊಂದು ID ಮಾಡುವ. ಮತ್ತು ವಿಶೇಷವಾಗಿ ಈ ಸಭೆಯಲ್ಲಿ ಇದ್ದಾರೆ ಆಸ್ಕರ್ ಸರ್ ನನಗೊಂದು 30 ವರ್ಷದ ಒಂದು ಬಾಂಧವ್ಯ. ಅವರು ಎಲ್ಲ ಜವಾಬ್ದಾರಿ ನಿಭಾಯಿಸಿದ್ದಾರೆ. ರೋಟರಿ ಕ್ಲಬ್, ಈಗ ಪ್ರೆಸೆಂಟ್ ರೋಟರಿ ಕ್ಲಬ್ ಇಲಾಟಿನಲ್ಲಿ ಇದ್ದಾರೆ. ಅವರು ರೋಟರಿ ಕ್ಲಬ್ ಪುತ್ತೂರಿನಲ್ಲಿ ಇದ್ದರು, ಪುತ್ತೂರು ಕ್ಲಬ್ಬಲ್ಲಿ ಇದ್ದಾರೆ, YMCA ಇದ್ದಾರೆ. ಸುಧಾನ ಅವರು ಕಾಲಿಡದ ಕ್ಷೇತ್ರ ಇಲ್ಲ. ಅವರನ್ನು ಹಿಡ್ಕೊಂಡು ಪ್ರತಿ ಸಲ ಅವರು ನನಗೆ ಬಂದಾಗ ಸರ್ ಎಲ್ಲ ಮಾತಾಡಿದ ಮೇಲೆ ಒಂದು ಅಪ್ಲಿಕೇಶನ್ ಅವರಿಗೆ ದಾಟಿಸ್ತಿದೆ. ಮತ್ತು ನನಗೆ ಯಾವಾಗ ಹಿನ್ನಡೆ ಆಯ್ತಂದರೆ, ಆಸ್ಕರ್ಸ್ ಇರುವಾಗ ನನಗೆ ತುಂಬ ಕೊಡುಗೆಗಳು ಸಿಕ್ಕಿದೆ. ಯಾವಾಗ ಹೆರಾಲ್ಡನ್ನು ನೀವು ರೋಟರಿ ಕ್ಲಬ್ಗೆ ಸೇರಿಸಿದ್ದೀರಿ, ಅಲ್ಲಿಂದ ನನಗೆ ಕೊಡುಗೆ ಸಿಗುವುದು ಸ್ವಲ್ಪ ಕಡಿಮೆ ಆಯಿತು. ಯಾಕೆಂದರೆ ಅವರು ಏನಾದರೂ ನಾನು ಕೊಟ್ಟರೆ ಅದನ್ನು ತಗೊಳ್ತಿದ್ರು, ಮತ್ತು ಕೊಡ್ತಿದ್ರೆ ಅಥವಾ ಒಳಗೆ ಇಡ್ತಿದ್ರೆ ಅಂತ ಗೊತ್ತಿಲ್ಲ. ಯಾವಾಗಲೂ ಹೇಳೋದು, ನಿನ್ನದು ಒಂದೇ ಶಾಲೆ ಇರುವುದಾ ಪುತ್ತೂರಿನಲ್ಲಿ, ಬೇರೆ ನನಗೆ ಮುಜುಗರ ಆಗ್ತದೆ. ಇಲ್ಲ ಆಸ್ಕರ್ ಸರ್, ತುಂಬ ಧನ್ಯವಾದಗಳು ನಿಮ್ಮ ಟೀಮಿಗೆ. ಮೌನೇಶ್ ಸಹ ಒಳ್ಳೆಯ ಮೊನ್ನೆ ಆ ಬೇಲಿಯನ್ನು ಆ ಒಂದು ಇನಾಗ್ರೇಷನ್ ಆಗಬೇಕಂತ ಹೇಳಿಕೊಂಡು ಅದರ ಲೆಕ್ಕಪತ್ರ ಸಹ ಆಗಲಿಲ್ಲ. ಎಷ್ಟು ಕೊಡುಗೆ ನೀವು ಶಾಲೆಗೆ ಕೊಟ್ಟಿದ್ದೀರಿ. ಮುಂದೆ ಸಹ ಬರ್ತಾನೆ ಸರ್, ಬರ್ಬೋದಲ್ಲ. ಮತ್ತು ರೆಡ್ ಕ್ರಾಸಿಂದ ತುಂಬ ಮಕ್ಕಳಿಗೆ ಒಂದು ಸೌಲಭ್ಯ ಸಿಕ್ಕಿದೆ. ಮೊನ್ನೆ ತಾನೆ ನಾನು ಹೇಳಿದ್ದೇನೆ, ವಾರ್ಷಿಕೋತ್ಸವ ಆಸ್ಕರ್ ಸರ್ ಯಾವುದೇ ದಾಖಲೆ ಕೇಳದೆ ಅವರು ಸಹಾಯ ಮಾಡ್ತಾರೆ. ಆಸ್ಕರ್ ಸರ್ನ ನಂಬರನ್ನು ಇಟ್ಕೊಳ್ಳಿ ಟೀಚರ್ಸ್, ಅವರನ್ನು ನಿಕಟವಾಗಿ ಸಂಪರ್ಕ ತಗೊಂಡಿದ್ದೀರಾ. ಅವರಂತೂ ವಂಡರ್ಫುಲ್ ಮ್ಯಾನ್, ಗೋಲ್ಡ್ ಮ್ಯಾನ್ ಅವರದ್ದು ಧ್ಯೇಯವೇ ಸೇವೆ. ಅವರು ಇಡೀ ಅವರ ಬದುಕನ್ನು ಸಮರ್ಪಿಸಿದ್ದು ರೋಟರಿಗೆ. ಎಷ್ಟು ಈವನ್ ಒಂದು ಬಗ್ಗೆ ಅವರಿಗೆ ಹೇಳಬೇಕು. ಕೊನೆಯದಾಗಿ ನಾನು ಒಂದು 3 ವ್ಯಕ್ತಿಗಳನ್ನು, ಈಗ ಲೇಟ್ ಆಯಿತು ನೆನಪಿಸ್ತೇನೆ. ಒಂದು, ನನಗೆ ತಾಳಿ ಭಾಗ್ಯ ಒದಗಿಸಿದ ಹೆರಾಲ್ಡ್, ಆ ತಾಳಿ ಭಾಗ್ಯ ಉಳಿಸಿದ ಡಾಕ್ಟರ್ ಪ್ರಸಾದ್ ಭಂಡಾರಿ ಮತ್ತು ಆಸ್ಕರ್ ಸರ್. ಇವರನ್ನಂತೂ ನಾನು ಯಾವತ್ತೂ ಮರೀಲಿಕ್ಕಿಲ್ಲ. 2001ರಲ್ಲಿ ನಾವು ಮನೆ ಕಟ್ಟಿ ನೆಕ್ಸ್ಟ್ ಇಯರ್ ದೊಡ್ಡ ಆಕ್ಸಿಡೆಂಟ್ ಆಯಿತು. ನನ್ನ ಮನೆಯವರು ಫುಲ್ಲು ಅಂದರೆ ಹುಡಿ ಆದರು. ಅವರ ಇದು ಎಂಥದ್ದು ಕರುಳು ಈಗ ಅವರಿಗೆ ಸ್ವಲ್ಪ ಇರುವುದು. ಆದರೆ ಆಸ್ಕರ್ ಸರ್ ಅವರ ಒಂದು ರೋಟರಿ ಕ್ಲಬ್ಬಿನಿಂದ ಅವರ ಇದು ಬ್ಲಡ್ ಕ್ಯಾಂಪಿನ ಅವರ ಅಧ್ಯಕ್ಷರಾಗಿದ್ದರು, ಬ್ಲಡ್ ಸಂಸ್ಥೆಯ. ಅದರಿಂದ ನನಗೆ ಕೂಡಲೇ 6 ಬಾಟ್ಲಿಲ್ಲ ರಕ್ತ ಕೊಡದಿದ್ದರೆ ಸರ್ ಇವತ್ತು ನಾನು ಇಲ್ಲಿ ನಿಂತುಕೊಂಡು ಮಾತಾಡ್ತಿರ್ಲಿಲ್ಲ. ಮತ್ತು ಒಂದು ವಿಶೇಷ ಅಂದರೆ ಅವರು ಡಾಕ್ಟರ್ ಪ್ರಸಾದ್ ಭಂಡಾರೊಟ್ಟಿಗೆ ಒಳಗಡೆ ಅವರನ್ನು ನಿಲ್ಲಿಸಿದ್ದು. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಜವಾಬ್ದಾರಿಗಳಂತ ಆಪರೇಷನ್ ಮಾಡುವಾಗ ಅವರನ್ನು ನಿಲ್ಲಿಸಿ ಅವರಿಗೆ ಆಪರೇಷನ್ ಮಾಡಿದ್ದಾರೆ. ನನಗೆ ಯಾವುದೂ ಇದು ಗೊತ್ತಿಲ್ಲ. ಎಲ್ಲ ಆಗಿ ವಾರ್ಡ್ಗೆ ಬಂದ ಮೇಲೆ ನನಗೆ ಈ ಥರ ಆಯ್ತಂತ. ಆಸ್ಕರ್ ಸರ್, ಐ ನೆವರ್ ಫಾರ್ಗೆಟ್ ಯು. ನನ್ನ ಒಂದು ತಾಳಿ ಭಾಗ್ಯ ನಿಮ್ಮಿಂದಲೇ ಉಳಿದಿದೆ. ಅದರ ನಂತರ ಹೆರಾಲ್ಡ್ ಎಷ್ಟು ಕೆಲಸ ಮಾಡಿದ್ದಾರೆ, ದೇವರಿಗೆ ಧನ್ಯವಾದಗಳು. ಇನ್ನು ಒಂದು ಘಟನೆ ಹೇಳಿ ನಾನು ಇದನ್ನು ಮುಗಿಸ್ತೇನೆ. ಮತ್ತು ಹೆರಾಲ್ಡ್ ಬಗ್ಗೆ ಹೇಳಲೇಬೇಕು. ಯಾಕೆಂದರೆ ಅವರು ನನಗೆ PT ಮಾಸ್ಟರ್ ಆಗಿದ್ದರು, ಗೈಡ್ ಆಗಿದ್ದರು, ಸಹ ಶಿಕ್ಷಕರಾಗಿದ್ದರು. ಎಲ್ಲ
ನನಗಿಂತ ಜಾಸ್ತಿ ಆಸಕ್ತಿ ಅವರಿಗೆ ಶಾಲೆಗೆ. ಎಲ್ಲಿಯಾದರೂ ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಹೋದಾಗ ಅಲ್ಲಿ ಹೇಳೋದು ಸಂಜಯನಗರ ಶಾಲೆ ಇದೆ, ಪಾಪಮಿಲ್ಲ ಶಾಲೆ ಇದೆ, ಏನಾದರೂ ಕೊಡುಗೆ ಕೊಡಿ ಅಂತೇಳಿ ಅನೇಕ ಕೊಡುಗೆಗೆ ಅವರು ಸಹಕರಿಸಿದ್ದಾರೆ. ಮತ್ತು ಇಲ್ಲಿ ಸಹ ಬಂದು ಅದನ್ನು ಅಳವಡಿಸಿದ್ದಾರೆ. ಆಮೇಲೆ ಟೀಚರ್ಸ್ ಹೇಳಿದ್ದಾರೆ. ಒಂದು ಸಂದರ್ಭ ನನಗೆ ನೆನಪಾಗ್ತದೆ, ಎಷ್ಟು ನಾನು ಶಾಲೆಯನ್ನು ಪ್ರೀತಿಸಿದೆ ಅಂತ ಹೇಳಿಕೊಂಡು. ನನಗೆ 50 ವರ್ಷ ತುಂಬಿದಾಗ 2013ರಲ್ಲಿ ನಾವೊಂದು ಯೋಚನೆ ಮಾಡಿದೆವು, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡುವ. ಯಾಕೆಂದರೆ ಅವರ ಬರ್ಡೇ 50 ವರ್ಷದ ಗ್ರ್ಯಾಂಡಾಗಿ ಮಾಡಿದೆವು. ನನ್ನ ಹತ್ರ ಕೇಳಿದ್ರು, ನಿನಗೆ ಎಂತ ಬೇಕು, ಸರ ಬೇಕಾ, ಗ್ರ್ಯಾಂಡ್ ಸೆಲೆಬ್ರೇಷನ್ ಬೇಕಾ, ಏನು ಬೇಕು ಹೇಳು, ನಾನು ಮಾಡಿಕೊಡ್ತೇನೆ. ನಾನು ಒಂದೇ ಹೇಳಿದೆ, ಸಂಜಯನಗರ ಶಾಲೆಯ ಮಕ್ಕಳಿಗೆ ಒಂದು ಪ್ರವಾಸಕ್ಕೆ ನೀವು 50,000 ಕೊಡಬೇಕು, ಅದೇ ನನಗೆ ಕೊಡುವ ಕೊಡುಗೆ. ಎಸ್, ನಮ್ಮ ಫಂಕ್ಷನ್ ಎಲ್ಲ ಕ್ಯಾನ್ಸಲ್ ಆಯಿತು. 50,000 ನಾವು ಮಕ್ಕಳಿಗೆ 50 ಮಕ್ಕಳನ್ನು ಮೈಸೂರಿಗೆ ಕರ್ಕೊಂಡೋಗಿ ಅಲ್ಲಿ ಪ್ರವಾಸಕ್ಕೆ ಹೋದಾಗ. ಮತ್ತು ಒಂದು ಹೆರಾಲ್ಡ್ ಸರ್ ಬಗ್ಗೆ ಹೇಳಬೇಕಾದ್ರೆ, ನನ್ನ ಹೆರಾಲ್ಡ್ ಪತಿ ಬಗ್ಗೆ, ಅವರಿಗೆ ಒಂದು ವರ್ಷದಲ್ಲಿ 3 ಸಲ ಬ್ಲಾಕ್ ಆಗ್ತದೆ. ಆಗ ಬ್ಲಾಕ್ ಆದಾಗ ನಾವು ಪ್ರಸಾದ್ ಭಂಡಾರಲ್ಲಿ ಓಡೋದು, ಅವರು ಇದು ಗ್ಲುಕೋಸ್ ಹಾಕೋದು, ಇನ್ನೊಂದು 5 ದಿವಸ ಅಲ್ಲೇ ಇರುವುದು, ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದೇವೆ. ಅದರ ಒಂದು ನನಗೆ ಘಟನೆ ನೆನಪು ಬರ್ತದೆ. ಮೈಸೂರಿಗೆ ಹೋದಾಗ ಅವರನ್ನು ನಾನು ಸ್ವಲ್ಪ ಕರೆಸಿಕೊಂಡಿದ್ದೆ. ಸ್ವಲ್ಪ ನನ್ನ ಮೊದಲಂದರೆ ನನಗೆ ಯಾವ ಜನ್ಸ್ ಟೀಚರ್ ಸಿಗಲಿಲ್ಲ. ರಾತ್ರಿ ಆಯಿತು, 50 ಮಕ್ಕಳಿದ್ದರು, 2 ಅತಿಥಿ ಶಿಕ್ಷಕರಿದ್ದರು, ಮತ್ತು ನಾನಿದ್ದೆ, ಮತ್ತೊಬ್ಬರು ಟೀಚರ್. ಅವರು ಸ್ವಲ್ಪ ಪತಿ ತೀರಿ ಹೋಗಿ ಅವರು ಸ್ವಲ್ಪ ಟೆನ್ಷನ್ನಲ್ಲಿದ್ದರು, ಅವ್ರು ಸ್ವಲ್ಪ ಮೂಡಲ್ಲಿ ಇರಲಿಲ್ಲ. ಬೆಳಿಗ್ಗೆ 6 ಗಂಟೆ ಆಗುವಾಗ ಬಾಗಿಲು ಬಡಿದು ಹೇಳ್ತಾರೆ, ನನಗೆ ಹೊಟ್ಟೆ ನೋವು ಆಗ್ತಾ ಇದೆ, ಬ್ಲಾಕ್ ಆಗಿದೆ, ವಾಂತಿ ಬರ್ತಾ ಇದೆ. ದೇವರೇ, ಎಂಥ ಸತ್ವ ಪರೀಕ್ಷೆ ನನಗೆ ಆ ದಿವಸ. ನಾನು ಹೇಳಿದೆ, ನಾನು ಏನು ಮಾಡಲಿ ಅಂತ ಹೇಳಿಕೊಂಡು. ಆಗ ಅವರು ಹೇಳಿದರು, ನೀನು ಏನು ಮಾಡೋದು ಬೇಡ, ನನಗೊಂದು ಕಾರು ಮಾಡಿಕೊಡು, ನಾನು ಸೀದಾ ಪ್ರಸಾದ್ ಭಂಡಾರಿ ಡಾಕ್ಟರ್ ಹತ್ರ ಹೋಗ್ತೇನೆ, ನೀನು ಮಕ್ಕಳನ್ನು, ಯಾಕೆಂದರೆ ಬಂದಿದ್ದೇವೆ ಅಷ್ಟೇ ಮೈಸೂರಿಗೆ, ನೀನು ಮಕ್ಕಳನ್ನು ನೋಡ್ಕೋ, ನನಗೆ ಏನು ಆಗಲಿಕ್ಕಿಲ್ಲ ಅಂತ. ಅವರ ಫ್ರೆಂಡ್ಸ್ ಎಲ್ಲ ಇದ್ದರು, ಅವರೆಲ್ಲ ಸೇರಿ ಪುತ್ತೂರಿಗೆ ಕಳಿಸಿ. ಆ ಒಂದು ಘಟನೆ ನಾನು ಮರೀಲಿಕ್ಕಿಲ್ಲ. ಬೇರೆ ಯಾರಾದರೂ ಅಂದರೆ ಒಂದು ಗಂಭೀರ ಸ್ಥಿತಿಯಲ್ಲಿ ಅವರು ಇದ್ದರು, ವಾಮಿಟ್ ಆಗ್ತಿತ್ತು, ಬ್ಲಾಕ್ ಆಗಿತ್ತು, ಏನಾಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೂ ನನ್ನನ್ನು ಬರಲಿಕ್ಕೆ ಬಿಡಲಿಲ್ಲ ಅವರು. ಅಷ್ಟು ಶಾಲೆಯ ಮೇಲೆ ಅವರು ಅಭಿಮಾನ ಇತ್ತು, ನನ್ನ ವೃತ್ತಿಗೆ ಅವರು ಸಹಕಾರ ಕೊಟ್ಟಿದ್ದಾರೆ. ಸ್ಪೆಷಲ್ ಆಗಿ ಒಂದು ಇದು ನನಗೆ ನೆನಪು ಬರ್ತದೆ, ಒಂದು ಧ್ವಜಸ್ತಂಭ ಇದು ಧ್ವಜಾರೋಹಣ ಎಲ್ಲ ಮಾಡುವಾಗ ಅವರೇ ಬೇಗ ಹೋಗಿ ಧ್ವಜ ಕಟ್ಟಿ ಬರುವುದು. ನೀನು ಅದು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಆದ ಕಾರಣ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಇವತ್ತು ಮಾತನಾಡಲಿಕ್ಕೆ ತುಂಬ ವಿಷಯಗಳು ಉಂಟು. ಏನು ಮಾತನಾಡಿದ್ದಾನೆ, ಏನು ಮಾತನಾಡಲಿಲ್ಲ ಗೊತ್ತಿಲ್ಲ, ಯಾಕೆಂದರೆ ಆಶ್ವಾಸ ನಿಮಗೂ ಆಗ್ತದೆ. ಒಟ್ಟಿನಲ್ಲಿ ನನ್ನ ಈ ಸಾಧನೆಯ ಹಿಂದೆ ನನ್ನ ಒಬ್ಬಳ ಇದು ಅಲ್ಲ, ಎಂಥ ಪರಿಶ್ರಮ ಅಲ್ಲ, ನನ್ನ ಶಿಕ್ಷಕ ಸಹೋದ್ಯೋಗಿ ಬಂಧುಗಳ, ಅಧ್ಯಕ್ಷರ ಮತ್ತು STMC ಸದಸ್ಯರ, ಪೋಷಕರ ಎಲ್ಲರ ಸಹಕಾರ, ಹಿರಿಯ ವಿದ್ಯಾರ್ಥಿಗಳ, ದಾನಿಗಳ ಸಹಕಾರದಿಂದ ನಾನು ಇಷ್ಟು ಒಂದು ಒಳ್ಳೆಯ ಮಾತುಗಳನ್ನು ಇವತ್ತು ಕೇಳುವಂಥ ಇದು ಹೊಟ್ಟೆ ತುಂಬಿದೆ. ಧನ್ಯವಾದಗಳು. ಮತ್ತು ಒಂದು ಟೀಚರ್ಸಿಗೆ ಒಂದು ಕಿವಿ ಮಾತು ಹೇಳ್ತೇನೆ, ನಾನು ಹೇಳಲೇಬೇಕು, ಯಾಕೆಂದರೆ ಹಿರಿಯ ಅಕ್ಕ ನಾನು. ನಿಮ್ಮ ಕುಟುಂಬದ ಸದಸ್ಯರನ್ನು ಶಾಲೆಗೆ ಕರ್ಕೊಂಡು ಬರಲಿಕ್ಕೆ ಅಳುಕಬೇಡಿ. ಯಾಕೆಂದರೆ ನಾನು ತಿಳ್ಕೊಂಡದ್ದು, ಚಾರಿಟಿ ಬಿಗಿನ್ಸ್ ಫ್ರಾಮ್ ಅವರ್ ಓನ್ ಹೋಮ್. ನಾವು ಮೊದಲು ನಮಗೆಂದು ಸರ್ಕಾರಿ ಶಾಲೆಯಲ್ಲಿ ಅನುದಾನಗಳು ಕಡಿಮೆ, ನಾವು ಅನುದಾನಗಳನ್ನು ಪಡ್ಕೊಳ್ಳುವಾಗ ಎಲ್ಲರನ್ನೂ ನಾವು ಬಳಸಿಕೊಳ್ಬೇಕಾಗ್ತದೆ. ನೀವು ಮೊದಲು ನಿಮ್ಮ ಕುಟುಂಬದಿಂದ ಬಳಸಿ, ನಿಮ್ಮ ಗಂಡನಿಂದ, ನಿಮ್ಮ ಫ್ರೆಂಡ್ ಸರ್ಕಲಿಂದ ಬಳಸಿ. ಯಾಕೆಂದರೆ ನಾವು ಪ್ರತಿ ಸಲ STMC ಮಾಡಬೇಕು. STMC ಅವ್ರದ್ದು ಸೇವೆ ನಮ್ಮದು ಕರ್ತವ್ಯ, ನಮಗೆ ಸಂಬಳ ಸಿಗ್ತದೆ. ನಾವು ಯಾವತ್ತು ತುಂಬ ಸಲ ಹೇಳಿದ್ದೇನೆ, ಅವರು ಏನು ಮಾಡಿದ್ದು ಅದು ದೊಡ್ಡ ಉಪಕಾರ, ಯಾಕೆಂದರೆ ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಪ್ರತಿಯೊಂದು ಕಾರ್ಯಕ್ರಮ ನಾವು STMC ಮತ್ತು ಟೀಚರ್ಸ್, ಈವನು ನಾವು ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ನಾನು ಮಾತ್ರ ಅಲ್ಲ, ಎಲ್ಲ ಟೀಚರ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ದೇವೆ. ಸೊ ಇಂಥ ಒಂದು ಒಳ್ಳೆಯ ಒಂದು ಬಾಂಧವ್ಯ ಈ ಶಾಲೆಗೆ ಇದ್ದದಕ್ಕೆ ವಿ ಆರ್ ಗ್ರೇಟ್, ಗಾಡ್ ಈಸ್ ಗ್ರೇಟ್. ಮತ್ತು ನನಗೆ ಇಲಾಖೆ ಅಧಿಕಾರಿಗಳು BO ಸರ್ ಬಂದರು, ಅಮೃತಕಲಾ ಮೇಡಮ್ ಬಂದರು, CRP ಬಂದು ಹೋದರು, ಒಳ್ಳೆಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಏನಾಗಬೇಕು ನಮಗೆ? ನಾನು ಮಕ್ಕಳಲ್ಲಿ ಹೇಳಿದ್ದೆ, ದಯವಿಟ್ಟು ನನಗೆ ಯಾವುದೇ ಒಂದು ಇದು ಕೊಡಬೇಡಿ, ಗಿಫ್ಟ್ ಕೊಡಬೇಡಿ. ಪ್ರತಿಯೊಂದು ಕ್ಲಾಸಿಗೆ ಹೋಗಿ ಹೇಳಿದ್ದೇನೆ, ದಮ್ಮಯ್ಯ ಹಾಕಿದ್ದೇನೆ, ಕೊಡಬೇಡಿ. ಟೀಚರ್ಸ್ ಅಂತ ಹೇಳಿದ್ದೇನೆ, STMC ದಯವಿಟ್ಟು ಯಾವುದು ಕೊಡುಗೆ ಕೊಡಬೇಡಿ, ಅದನ್ನೆಲ್ಲ ಶಾಲೆಗೆ ಬಳಸಿ. ಆದರೆ ನನ್ನ ಮಾತು ಇವತ್ತು ಯಾರೂ ಕೇಳಲಿಲ್ಲ. ನನಗೆ ಅದೊಂದು ವಿಷಯದಲ್ಲಿ ನನಗೆ ಗೌರವನೂ ಕೊಡಲಿಲ್ಲ, ಅದೊಂದು ಬೇಸರ ನನಗೆ ಇದೆ. ಮತ್ತು ಏನೇ ಆಗಲಿ, ನಾನು ಹೇಳಿದ್ರು ಅದು ಇಕ್ಬಾಲ್ ಸರ್ ಯಾವಾಗ ಹೇಳೋದು, ಅದನ್ನೆಲ್ಲ ಹೇಳಲಿಕ್ಕೆ ನೀವು ಯಾರು ಅಂತ ಹೇಳಿಕೊಂಡು ಗಡಸಲ್ಲಿ ಅವರು ಮಾತಾಡ್ತಾ ಇದ್ರು, ಅದು ನಮ್ಮ ಇಷ್ಟ ಅಂತ ಹೇಳಿಕೊಂಡು ಅದಕ್ಕೆ ಒಳ್ಳೆಯ ಉಂಗುರವನ್ನು ಕೊಟ್ಟಿದ್ದಾರೆ. ಸಂಜಯನಗರಲ್ಲಿ ಒಂದು ಕೊಟ್ಟಿದ್ರು, ಈಗ ಇಲ್ಲಿ ಒಂದು. ಮತ್ತು ತುಂಬ ಕೊಡುಗೆ ಬೇಡ ಇತ್ತು ಮಕ್ಕಳೇ, ಆದರೆ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ತುಂಬ ಥ್ಯಾಂಕ್ಸ್. ಮತ್ತು ಇನ್ನು ನನಗೆ ಏನು ಬೇಕು, ನಿಮ್ಮ ಪ್ರೀತಿ ಗೌರವ ಎಲ್ಲ ಕೊಟ್ಟಿದ್ದೀರಿ. ನಾನು ಯೋಚಿಸ್ತಿದ್ದೆ, ನನಗೆ ಮಕ್ಕಳು ಎಷ್ಟು ಆನರ್ ಮಾಡಲಿಕ್ಕಿಲ್ಲ, ಯಾಕೆಂದರೆ ಸ್ಟ್ರಿಕ್ಟ್
ಸ್ಟ್ರಿಕ್ಟ್ ಬೈಕೊಂಡೇ ಇರ್ತದೆ. ಆದರೆ ವಂಡರ್ಫುಲ್ ಮಕ್ಕಳೇ, ಒಳ್ಳೆಯ ಒಂದು ಗೌರವ ಎಲ್ಲರಿಂದ ನನಗೆ ಸಿಕ್ಕಿದೆ. ಕೊನೆಯದಾಗಿ ನನ್ನ ಈ ಒಂದು ಬೀಳ್ಕೊಡುಗೆ ಸಂದರ್ಭದಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ನಾನು ವಂದಿಸ್ತೇನೆ, BO ಸರ್ಗೆ ವಂದಿಸ್ತೇನೆ. ಸ್ಪೆಷಲ್ ಆಗಿ ನಾನು ನಮ್ಮ ಲೋಕೇಶ್ ಸರ್ ಹಿಂದಿನವರು, ಅವ್ರು ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ, ಮತ್ತು ಶಶಿಧರ್ ಸರ್ ಮತ್ತು ಈಗಿನ BO ಸರ್ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ, ಒಳ್ಳೆಯ ಒಂದು ಗೌರವ ಕೊಟ್ಟಿದ್ದಾರೆ. ನನ್ನ ಪೆನ್ಷನ್ ಪೇಪರ್ ಯಾವುದೇ ಒಂದು ಅಡೆತಡೆ ಇಲ್ಲದೆ ಇನ್ಸ್ಪೆಕ್ಷನ್ ಮಾಡಿ ಮುಂದೆ ಹೋಗಿದೆ. ಸೊ ಒಟ್ಟಿನಲ್ಲಿ ಇನ್ನೊಂದು ಸಲ ಮಾತಾಡುವ ಎಲ್ಲರಿಗೆ ನನಗೆ ಸಹಕರಿಸಿದ್ದು ಈ ಶಾಲೆ ಅಭಿವೃದ್ಧಿಗೋಸ್ಕರ ಸಹಕರಿಸಿದ ಎಲ್ಲರನ್ನು ವಂದಿಸುತ್ತಾ, ನಿಮಗೆಲ್ಲರಿಗೆ ಆರೋಗ್ಯ ಸುಖ ಶಾಂತಿಗಳನ್ನು ಬಯಸುತ್ತಾ ನನಗೆ ಒಂದು ಅವಕಾಶ ಕೊಟ್ಟದ್ದಕ್ಕಾಗಿ ವಂದನೆಗಳು. ನಾಳೆಯಿಂದ ನನಗೆ ಬರಲಿಕ್ಕಿಲ್ಲ ಅಲ್ಲ, ಉಂಟಾ? ನಾನು 1 ತಿಂಗಳಾಯಿತು ಸರಿಯಾಗಿ ಕ್ಲಾಸಿಗೆ ಹೋಗದೆ. ಸ್ವಲ್ಪ ನನಗೆ ಬೇಸರ ಇದೆ, ಸ್ವಲ್ಪ ವಾರ್ಷಿಕೋತ್ಸವ ಮತ್ತು. ಆದರೆ ಮುಂದೆ ನಿಮ್ಮ ಕಾರ್ಯಕ್ರಮ ಆದಾಗ ಬರ್ತೇನೆ. ಯಾವಾಗಲೂ ನನಗೆ ಟೆನ್ಷನ್ ಇರ್ತಿತ್ತು ಎದುರುಗಡೆ. ಇನ್ನೂ ನನಗೆ ಟೆನ್ಷನ್ ಇಲ್ಲ, ಹಿಂದುಗಡೆ ಕೂತ್ಕೊಂಡು ನಿಮ್ಮೆಲ್ಲ ಆ್ಯಕ್ಟಿವಿಟೀಸ್ಗಳನ್ನು ನೀವು ಕರೆದರೆ ಮಾತ್ರ ಕರಿಬೇಕಾಯ್ತಾ? ಕರಿತೀರ ಮಕ್ಕಳೇ? ಖಂಡಿತ ಬರ್ತೇನೆ, ನಿಮಗೆ ಸಹಕಾರ ಕೊಡ್ತೇನೆ, ನಿಮ್ಮನ್ನು ಎಂಜಾಯ್ ಮಾಡ್ತೇನೆ. ಎಷ್ಟು ದಿವಸ ನನಗೆ ಬರಲಿಕ್ಕೆ ಸಾಧ್ಯ ಉಂಟು ಅಷ್ಟು ಮಾಡ್ತೇನೆ. ಚೆನ್ನಾಗಿ ಕಲೀರಿ, ಈ ಶಾಲೆಯ ಕೀರ್ತಿಯನ್ನು ಬೆಳಗಿಸಿ ನಿಮ್ಮ ಅಂತ ಹೇಳುತ್ತಾ, ಮಗದೊಮ್ಮೆ ಸರ್ವರನ್ನು ವಂದಿಸುತ್ತಾ, ಇವತ್ತು ಅಡಿಗೆ ಒಂದು ಒಳ್ಳೆಯ ಊಟ ತಯಾರಿಸ್ತಾ ಇದ್ದಾರೆ ನಮ್ಮ ಪೋಷಕರು. ನಮ್ಮ STMC ಅಧ್ಯಕ್ಷರೊಂದು ಕಾಲಿಗೆ ಚಕ್ರ ಕೊಟ್ಟಾಗೆ ಓಡಾಡ್ತಾರೆ ಅವರು. ಅವರಿಗೆ ಅಗತ್ಯ ಉಂಟು, ಅವರ ಮನೆಯಲ್ಲಿ ಎಷ್ಟು ಕೆಲಸ ಇದೆ, ಆದರೆ ಒಂದು ಜವಾಬ್ದಾರಿ ಅಂದರೆ ಆ ಥರ ಇರ್ತದೆ. ಅವರು ಬಹಳ ಚೆನ್ನಾಗಿ ಜವಾಬ್ದಾರಿ ನಿರ್ವಹಿಸ್ತಾರೆ. ಅದಕ್ಕೆ ಸರಿಯಾಗಿ STMC ಅವರು ಅವರಿಗೆ ಸಹಕಾರ ಕೊಡ್ತಾರೆ, ಶಿಕ್ಷಕರು ಸಹಕಾರ ಕೊಡ್ತಾರೆ. ದಿನೇಶ್ ಸರ್, ನೀವು ಮಗದೊಮ್ಮೆ STMC ಅಧ್ಯಕ್ಷರಾಗಬೇಕು ಆಯಿತಾ? ಖಂಡಿತವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮಂಥ ಅಧ್ಯಕ್ಷರು ಇದ್ದರೆ ನಮ್ಮಂಥ ಟೀಚರ್ಸಿಗೆ ಒಂದು ಒಳ್ಳೆಯ ಹೆಸರು ಸಿಗ್ತದೆ. ಅದು ಮತ್ತು ಮೇಡಮ್ ಅಧ್ಯಕ್ಷರ ಅಕ್ಕ, ಗ್ರಾಮ ಪಂಚಾಯತ್ ಸದಸ್ಯರು ನನ್ನನ್ನು ಗ್ರಾಮ ಪಂಚಾಯತ್ನಲ್ಲಿ ಎಲ್ಲ ವಿಷಯದಲ್ಲಿ ನನ್ನನ್ನು ಫಾರ್ ಮಾಡಿದವರು ಪುಷ್ಪ ಮೇಡಮ್. ಯಾವತ್ತು ಅವರು ಒಂದು ಸಲ ಹೇಳಿದ್ದಾರೆ, ಟೀಚರಿಗೆ ಏನಾದರೂ ನೀವು ಹೇಳಿದರೆ ನಾನು ರಿಸೈನ್ ಕೊಡ್ತೇನೆ, ಆ ಮಟ್ಟಕ್ಕೆ ಅವರು ಮುಟ್ಟಿದ್ದಾರೆ ಪುಷ್ಪ ಮೇಡಮ್. ನಿಮ್ಮ ಸಹಕಾರವನ್ನು ಖಂಡಿತ ಮರೆಯುವುದಿಲ್ಲ. ಸೊ ಎಲ್ಲ ಗ್ರಾಮ ಪಂಚಾಯತರನ್ನು ನೆನಪಿಸಿಕೊಳ್ಳುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಯಾರಿಗಾದರೂ ಏನಾದರೂ ಹೇಳಿಲ್ಲದಿದ್ದರೆ ಕ್ಷಮಿಸಿ ಆಯಿತಾ ಸರ್? ತನ್ನ ಬಾಲ್ಯದಿಂದ ಈ ಕ್ಷಣದ ತನಕ ಎಲ್ಲ ನೆನಪಿನ ಬುತ್ತಿಯನ್ನು ಬಿಚ್ಚಿಟ್ಟು ಸರ್ವರಿಗೂ ವಂದನೆಗಳನ್ನು ಸಲ್ಲಿಸಿದವರು ಮೇಡಮ್ ಅವರು. ನಾವು ಅಂದುಕೊಂಡಂತೆ ಯಾವುದೋ ಒಂದು ಸಂಸ್ಥೆಯಲ್ಲಿ ಸೇರಿಕೊಂಡಿದ್ದಾರೆ, ಅದು ನಮ್ಮ ಭಾಗ್ಯ. ಅವರು ಹೇಳಿದರು ಒಂದು ID ಮಾಡಬೇಕು ಅಂತೇಳಿ, ಆ ಐಡಿಯನ್ನು ಮಾಡಿಕೊಡ್ತೇನೆ ಅಂತ ಅವ್ರು ಹೇಳಿದ ತಕ್ಷಣ ಆಸ್ಕರ್ ಸರ್ ಅಲ್ಲಿ ಓಕೆ ಅಂದರು. ಅವರಿಗೆ ಅವರು ಓಕೆ ಅಂದರು. ಅವರಿಗೆ ನಮ್ಮ ಶಾಲಾ ಪರವಾಗಿ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಮೇಡಮ್, ಮುಂದೆಯೂ ಬರ್ತಾ ಇರಿ. ಸಂಘ ಸಂಸ್ಥೆಗಳಲ್ಲಿ ತಾವು ಸಕ್ರಿಯವಾಗಿದ್ದುಕೊಂಡು ಈ ಶಾಲೆಯ ಅಭಿವೃದ್ಧಿಗೆ ತಮ್ಮ ಸಹಕಾರ, ತಮ್ಮ ಮಾರ್ಗದರ್ಶನ ಸದಾ ಇರಲಿ ಅಂತೇಳಿ ನಿಮ್ಮಲ್ಲಿ ಬೇಡ್ತಾ ಇದ್ದೇವೆ. ಮೇಡಮ್ ಅವರ ಪ್ರೀತಿಯ ಒಂದು ಹಾಡುಂಟು, ಕಲಿಸು ಗುರುವೆ. ಆ ಹಾಡನ್ನು ಈಗ 6ನೇ ತರಗತಿಯವರು ಹಾಡ್ತಾ ಇದ್ದಾರೆ.